ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಖಿಲ್ ಮತ್ತು ಮೋಕೆಡ್ ಎದ್ಕೊಂಡು ಹೊಸ ಕುರಲ್ದ ಇನ್ನಿತ ಸುದ್ದಿಗೊಂಚಿನ ಶುರು ಮಂತದುಲ್ಲ. ಸುದ್ದಿಗೊಂಚಲಿಗೆ ಸ್ವಾಗತ. ಒಂಜಿಮೇಟು ಲೋಕಸಭಾ ಚುನಾವಣೆದ ಫಲಿತಾಂಶದ ನಿರೀಕ್ಷೆ ಕುತೂಹಲ. ನಾನೊಂಜಿ ಕಡೆಟ್ ನೈಋತ್ಯ ಪದವೀಧರನ ಕ್ಷೇತ್ರ ಬೊಕ ಶಿಕ್ಷಕರನ ಕ್ಷೇತ್ರದ ಓಟದ ಗೌಚಿ ಉಳ್ಳಾಲ ವ್ಯಾಪ್ತಿಡು ಬಬ್ಬುಕಟ್ಟೆ ಸರ್ಕಾರಿ ಶಾಲೆಡು ಬೊಕ ಕೋಣಾಜದ ವಿಶ್ವಮಂಗಲ ಶಾಲೆಡು ಈ ಪರಿಸರದ ಚುನಾವಣೆಯನ್ನು ಸೋಮವಾರ ನಡಪಾಯಿರು. ದಕ್ಷಿಣ ಕನ್ನಡ ಜಿಲ್ಲೆಡು ಪದವೀಧರನ ಕ್ಷೇತ್ರಗ 24 ಕಡೆಟ್, ಶಿಕ್ಷಕರನ ಕ್ಷೇತ್ರಗ 14 ಕಡೆಟ್ ಮತದಾನಗ ವ್ಯವಸ್ಥೆ ಮಾಡ್ತದೇರು. ಉಳ್ಳಾಲ ವ್ಯಾಪ್ತಿಡು ಕೋಣಾಜೆ ವಿಶ್ವಮಂಗಲ ಶಾಲೆ ಬೊಕ್ಕ ಬಬ್ಬುಕಟ್ಟೆ ಸರ್ಕಾರಿ ಶಾಲೆಡು ಮತದಾನಗ ವ್ಯವಸ್ಥೆ ಮಾಡ್ತದೇರು. ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ, ಕೊಡಗು, ಚಿಕ್ಕಮಗಳೂರು ಬೊಕ್ಕ ದಾವಣಗೆರೆ ಜಿಲ್ಲೆದ ಮೂಜಿ ತಾಲೂಕುದ ವ್ಯಾಪ್ತಿನ ಉಲಪಡೆಯಿನ ನೈಋತ್ಯ ಪದವೀಧರನ ಕ್ಷೇತ್ರ ಬೊಕ್ಕ ಶಿಕ್ಷಕರನ ಕ್ಷೇತ್ರದ ಚುನಾವಣೆ ಈ ಸರ್ತಿ ಬಿಜೆಪಿ ಬೊಕ್ಕ ಕಾಂಗ್ರೆಸ್ ಪಕ್ಷಗ ಪ್ರತಿಷ್ಠಿತ ವಿಷಯ ಆದುಂಡು. ಅಂಚಪಂಡದ ರಡ್ಡು ಪಕ್ಷಗಳ ಬಂಡಾಯದ ತರಬೆಚ್ಚಲ ಉಂಡು. ಬಿಜೆಪಿ ಪ್ರಾಬಲ್ಯದ ಈ ಕ್ಷೇತ್ರ ಈ ಸರ್ತಿ ಜೆಡಿಎಸ್ಲ ಎನ್ಡಿಎದ ಮಿತ್ರ ಪಕ್ಷ ಆಯ್ನಿರ್ದಾತ್ರ ನನಲಾತು ಹೆಚ್ಚಿಗೆ ಬಲ ಬೈದಿಲಕ ಆತಡು. ಅಂಚಪಂಡದ ಕಾಂಗ್ರೆಸ್ ಪಕ್ಷದಲ್ಲ ತಳಮಟ್ಟಡು ಪ್ರಚಾರ ಕಾರ್ಯ ನಡೆತದು. ಈ ಚುನಾವಣೆಯನ್ನು ಕಾಂಗ್ರೆಸ್ ಪಕ್ಷ ಗಂಭೀರವಾದ ದೇತನನ್ನು ಪಡೆದು ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಮಂಜುನಾಥ್ ಭಂಡಾರಿ ತೆರಿಪಾದರು. ಮೇಲ್ಮನೆಯ ಚುನಾವಣೆಯನ್ನ, ಶಿಕ್ಷಕರದ್ದು ಮತ್ತು ಪದವೀಧರರ ಚುನಾವಣೆಯನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಕಳೆದ ಸುಮಾರು 1 ತಿಂಗಳ ಕಾಲ ಎಲ್ಲ ನಮ್ಮ ಪಕ್ಷದ ನಾಯಕರುಗಳನ್ನು ನಾವು ಬ್ಲಾಕ್ ಮಟ್ಟದಿಂದ ಗ್ರಾಮೀಣ ಮಟ್ಟಕ್ಕೆ ಮತ್ತು ವಾರ್ಡ್ ಮಟ್ಟಕ್ಕೆ ಮತ್ತು ಬೂತ್ ಮಟ್ಟಕ್ಕೆ ನಾವು ಅಬ್ಸರ್ವರ್ನ ಹಾಕಿದ್ವಿ. ಬಹುಶಃ ನಮ್ಮ ನಾಯಕರುಗಳು ಪ್ರಪ್ರಥಮ ಬಾರಿಗೆ ಈ ಚುನಾವಣೆಯನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಅವರುಗಳು ಸಹ ಎಲ್ಲ ಮತದಾರರನ್ನು, ಅದು ಪದವೀಧರರಿರ್ಬೋದು, ಶಿಕ್ಷಕರಿರ್ಬೋದು, ಅವರನ್ನು ಭೇಟಿ ಮಾಡಿ ನಮ್ಮ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳಿರ್ಬೋದು ಮತ್ತು ಕಾಂಗ್ರೆಸ್ ಪಕ್ಷ ಮುಂದಿನ ದಿನಗಳಲ್ಲಿ ಶಿಕ್ಷಕರಿಗೆ, ಅತಿ ಮುಖ್ಯವಾಗಿ ಶಿಕ್ಷಕರಿಗೆ ನಾವು ಏನು ಸರ್ಕಾರದ ನಿಲುವನ್ನು ತೆಗೆದುಕೊಂಡಿದ್ದೀವಿ ಅನ್ನೋದನ್ನ ಒಂದು ಮನವರಿಕೆಯನ್ನು ಮಾಡಿದ್ದೇವೆ. ಇದು ಬಿಜೆಪಿ ಪ್ರಾಬಲ್ಯದ ಕ್ಷೇತ್ರ. ಈ ಸರ್ತಿ ಜೆಡಿಎಸ್ಲ ಒಟ್ಟಿಗೆ ಉಂಡು ಅಂಚಾದ ರಡ್ಡು ಕ್ಷೇತ್ರಲ್ಲ ಗೆಂದುವ ಪಣದು ಸಂಸದರು ನಳಿನ್ ಕುಮಾರ್ ಕಟೀಲ್ರ ತೆರಿಪಾದರು. ಈ ಕ್ಷೇತ್ರ ನಮಗೆ ಶಕ್ತಿ ತುಂಬಿರ್ತಕ್ಕಂಥ ಕ್ಷೇತ್ರ. ವಿಶೇಷವಾಗಿ ಇದರಲ್ಲಿ 19,971 ಮತದಾರರು, ಪದವೀಧರರ ಕ್ಷೇತ್ರದಲ್ಲಿ 8,189 ಜನ, ಶಿಕ್ಷಕರ ಕ್ಷೇತ್ರದಲ್ಲಿ ಈ ಜಿಲ್ಲೆಯಲ್ಲಿ ಮತದಾರರಿದ್ದಾರೆ. ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ಮತದಾರರ ಸಂಪರ್ಕದ ಕಾರ್ಯವನ್ನು ಮುಗಿಸಿದೆ. ನಮ್ಮೆಲ್ಲ ಶಾಸಕರುಗಳು ನಿರಂತರವಾಗಿ ಮತದಾರರ ಜೊತೆ ಸಂಪರ್ಕ, ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಕೈ ಜೋಡಿಸ್ಕೊಂಡು ಮತದಾರರ ಪಟ್ಟಿಯನ್ನು ಹಿಡ್ಕೊಂಡು ಎಲ್ಲ ಕ್ಷೇತ್ರದಲ್ಲೂ ಅವರು ಸಂಪರ್ಕ ಮಾಡತಕ್ಕಂಥ ಕೆಲಸ ಕಾರ್ಯಗಳಾಗಿದ್ದಾವೆ. ವಿಶೇಷವಾಗಿ ಈ ಬಾರಿ ನಾವು ಅದಕ್ಕೆ ಘಟ ಪ್ರಮುಖರನ್ನು ಜೋಡಿಸಿಕೊಂಡು ಘಟ ಪ್ರಮುಖರ ಮುಖಾಂತರವಾಗಿ ಮತದಾನ ಸಂದರ್ಭದಲ್ಲಿ ಎಲ್ಲ ಪದವೀಧರರನ್ನು ಕರ್ಕೊಂಡು ಬರಬೇಕು, ಶಿಕ್ಷಕರನ್ನು ಕರ್ಕೊಂಡು ಬರಬೇಕು ಅಂತ ಹೇಳ್ತಕ್ಕಂಥ ತಯಾರಿಗಳು ನಡೀತಾ ಇದೆ. ಈ ಸಂದರ್ಭದಲ್ಲಿ ಹೆಚ್ಚು ಶಾಲಾ ಕಾಲೇಜುಗಳು ರಜೆಗಳಿರೋದ್ರಿಂದ ಅವರ ಸಂಪರ್ಕದ ಸಮಸ್ಯೆ ಇತ್ತು. ಆದರೆ ಲೋಕಸಭಾ ಚುನಾವಣೆಯ ಜೊತೆಯಲ್ಲಿ ಈ ಕಾರ್ಯವನ್ನು ನಮ್ಮ ಕಾರ್ಯಕರ್ತರು, ಶಾಸಕರುಗಳು, ನಮ್ಮೆಲ್ಲ ಪದಾಧಿಕಾರಿಗಳು ಮಾಡಿದ್ದಾರೆ. ಉಳ್ಳಾಲ ವ್ಯಾಪ್ತಿದ ಬಬ್ಬುಕಟ್ಟೆ ಸರ್ಕಾರಿ ಪ್ರೌಢಶಾಲೆ ಬೊಕ್ಕ ಕೋಣಾಜೆ ವಿಶ್ವಮಂಗಲ ಶಾಲೆಡ್ಲ ಬಿಜೆಪಿ ಬೊಕ್ಕ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಅಕೇರ್ದ ಕ್ಷಣಟ್ಲ ಮತದಾರ ಬಂಧುಲೇನು ಓಲೈಸಾ ಹೊಂದಿದ್ದೇರು. ಕಾಂಗ್ರೆಸ್ ಪ್ರಮುಖರು ಶ್ರೀಮತಿ ಮಮತಾ ಗಟ್ಟಿ, ಚಂದ್ರಹಾಸ್ ಕರ್ಕೇರ, ಪ್ರಕಾಶ್ ಡಿಸೋಜಾ, ಶಾರಟ್ ಪಿಂಟೋ, ವಿಲ್ಫ್ರೆಡ್ ಡಿಸೋಜಾ, ನಾಸಿರ್ ನಡುಪದವ್, ಹೈದರ್ ಕೈರಂಗಳ ಚುನಾವಣೆಯ ಬಗ್ಗೆ ತಂಕ್ರಿನ ಅಭಿಪ್ರಾಯ ತಿಳಿಪಾಯಿರು. ಶಿಕ್ಷಕರ ಹಾಗೂ ಪದವೀಧರ ಚುನಾವಣೆ ನಡೀತಾ ಉಂಟು. ಇದಕ್ಕೆ ಎಲ್ಲರೂ
ಅತ್ಯಂತ ಹುರುಪಿನಿಂದ ಇವತ್ತು ಬೆಳಗ್ಗೆಯಿಂದ ವೋಟ್ ಮಾಡ್ತಾ ಇದ್ದಾರೆ. ಸುಮಾರು ಈಗಾಗಲೇ ಒಂದು 300 ತನಕ ಪದವೀಧರ ವೋಟು ಆಗಿದೆ ಫಾಲೋ ಆಗಿದೆ. ಭಾರಿ ಉತ್ಸುಕತೆಯಿಂದ ಎಲ್ಲರೂ ವೋಟ್ ಮಾಡ್ತಾ ಇದ್ದಾರೆ. ಕರ್ನಾಟಕ ವಿಧಾನ ಪರಿಷತ್ ಶಿಕ್ಷಕರ ಮತ್ತು ಪದವೀಧರ ಕ್ಷೇತ್ರದ ಚುನಾವಣೆ ಪ್ರಯುಕ್ತ ನಮ್ಮ ಪಕ್ಷದ ಕಾರ್ಯಕರ್ತರು ಬೆಳಿಗ್ಗೆ 7:15 ಬಂದು ಇಲ್ಲಿ ಪ್ರತಿಯೊಂದು ಮತದಾರ ಬಾಂಧವರಿಗೆ ಅವರ ಚುನಾವಣೆಯ ಬಗ್ಗೆ ನಾವು ಮನವರಿಕೆ ಮಾಡಿ ನಮ್ಮ ಕ್ಷೇತ್ರದ ಆಯನೂರು ಮಂಜುನಾಥ್ ಪದವೀಧರ ಕ್ಷೇತ್ರ ಮತ್ತು KK ಮಂಜುನಾಥ್ ಶಿಕ್ಷಕರ ಪದವೀಧರ ಶಿಕ್ಷಕರ ಕ್ಷೇತ್ರದಿಂದ ಹಾಗೂ ಪ್ರತಿಯೊಬ್ಬರು ಕೂಡ ಬಂದು ಇವತ್ತು ನಮ್ಮ ಪಕ್ಷದ MLC ಆದ ಮಂಜುನಾಥ್ ಭಂಡಾರಿಯವರು ಬಂದು ವಿಸಿಟ್ ಕೊಟ್ಟು ಹೋದರು. ನಮ್ಮ ಬ್ಲಾಕಿನ ಅಧ್ಯಕ್ಷರಾದ ರಮೇಶ್ ಸೆಟ್ಟಿಪಲ್ಯರು ಬಂದರು. ಪ್ರತಿಯೊಂದು ಪಕ್ಷದ ಲೀಡರ್ನವರು ಬಂದು ನಮ್ಮ ಈ ಮತಗಟ್ಟೆಯಲ್ಲಿ ಬಂದು ಪರಿಶೀಲನೆ ಮಾಡಿ ಎಲ್ಲ ಮತದಾರ ಬಾಂಧವರಿಗೆ ನಮ್ಮ ಈ 2 ಕ್ಯಾಂಡಿಡೇಟ್ಗಳಿಗೂ ಸಹ ಮತವನ್ನು ಯಾಚಿಸುತ್ತಾ ಶುಭ ಕೋರುತ್ತಾ ಕರ್ನಾಟಕ ವಿಧಾನ ಪರಿಷತ್ತಿನ ಚುನಾವಣೆ ನಮ್ಮ ಭಾಗಕ್ಕೆ ನೈಋತ್ಯ ಪದವೀಧರ ಕ್ಷೇತ್ರ ಹಾಗೂ ನೈಋತ್ಯ ಶಿಕ್ಷಕರ ಕ್ಷೇತ್ರ ಈ 2 ಕ್ಷೇತ್ರಕ್ಕೆ ಇಂದು ಮತದಾನ ಪ್ರಕ್ರಿಯೆ ಆರಂಭಗೊಂಡಿದೆ. ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಾದ ಆಯನೂರು ಮಂಜುನಾಥ್ ಅವರು ಪದವೀಧರ ಕ್ಷೇತ್ರಕ್ಕೂ ಡಾಕ್ಟರ್ KK ಮಂಜುನಾಥ್ ಅವರು ಇವರು ಶಿಕ್ಷಕರ ಕ್ಷೇತ್ರಕ್ಕೆ ಅವರು ಅಭ್ಯರ್ಥಿಯಾಗಿ ಇವತ್ತು ನಿಂತಿದ್ದಾರೆ. ಇಬ್ಬರು ಕೂಡ ಒಳ್ಳೆಯ ಅಭ್ಯರ್ಥಿಗಳು. ಜನರಿಗೆ ಪದವೀಧರಿಗೆ ಸ್ಪಂದಿಸುವಂಥ ಆಯನೂರು ಮಂಜುನಾಥ್ ಅವರು ಕಾರ್ಮಿಕ ಸಂಘಟನೆಯಲ್ಲಿ ಗುರುತಿಸಿಕೊಂಡವರು. ಭಾಳಷ್ಟು ವರ್ಷಗಳಿಂದ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ಜನಸೇವೆಯನ್ನು ಮಾಡ್ತಾ ಬಂದಿರುವವರು. ಅದೇ ರೀತಿ ಡಾಕ್ಟರ್ KK ಮಂಜುನಾಥ್ ಅವರು ಒಬ್ಬರು ಶಿಕ್ಷಕರಾಗಿ ಈ ಸಂದರ್ಭದಲ್ಲಿ ಇವತ್ತು ನಮಗೆ ವಿಶ್ವಾಸ ಇದೆ, ನಮ್ಮ ಇಬ್ಬರು ಅಭ್ಯರ್ಥಿಗಳು ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿಗಳಾಗಿರ್ತಕ್ಕಂಥ KK ಮಂಜುನಾಥ್ರವರು ಹಾಗೆ ನಮ್ಮ ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯುನ್ಸಿಯ ಅಭ್ಯರ್ಥಿಯಾಗಿರ್ತಕ್ಕಂಥ ಆಯನೂರು ಮಂಜುನಾಥ್ರವರು ಇಬ್ಬರಿಗೂ ಕೂಡ ಅತ್ಯುತ್ತಮವಾದಂಥ ಅಭಿಪ್ರಾಯಗಳು ಇವತ್ತು ನಮಗೆ ಮತಕೇಂದ್ರದಲ್ಲಿ ನೋಡುವ ಗೊತ್ತಾಗ್ತಾ ಇದೆ. ಇವತ್ತು ಸರ್ಕಾರ ನಮ್ಮದಿದೆ, ಹಾಗಾಗಿ ಇಷ್ಟು ಸಮಯದಲ್ಲಿ ಕೂಡ ಈ ಒಂದು 2 ಕ್ಷೇತ್ರಗಳು ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಕೈಯಲ್ಲಿ ಇರಲಿಲ್ಲ. ಆದರೆ ಈ ಬಾರಿ ನಮ್ಮ ಸರ್ಕಾರ ಇರುವ ಕಾರಣ ಇವತ್ತು ನಮ್ಮ ಸರ್ಕಾರದ ಕಾರ್ಯಕ್ರಮಗಳು ಇವರಿಗೆ ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯುನ್ಸಿಯವರಿಗೆ ಹಾಗೆ ಟೀಚರ್ಸ್ಗಳಿಗೆ ಇವತ್ತು ನಮ್ಮಿಂದ ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯಗಳು ಏನಿದೆ ಅದನ್ನು ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಈ ಸರಿ ಎಲ್ಲ ಅವರ ಭರವಸೆಗಳನ್ನು ಈಡೇರಿಸ್ತೇನೆ ಅಂತ ಕೂಡ ಹೇಳಿದ್ದಾರೆ. ಕೂಡ ಅಧ್ಯಾಪಕರುಗಳಿಗೆ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಇವರು ಅಧ್ಯಾಪಕರಿಗೂ ಕೂಡ ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತೇವೆ. ಇನ್ನು ಮುಂದಿನ ದಿನಗಳಲ್ಲಿ 4 ವರ್ಷ ಕಾಂಗ್ರೆಸ್ ಪಕ್ಷದ ಆಡಳಿತ ಕರ್ನಾಟಕ ರಾಜ್ಯದಲ್ಲಿದೆ. ಅಧ್ಯಾಪಕರ ಸಮಸ್ಯೆಗಳನ್ನು ಬಗೆಹರಿಸುವಂಥ ಅವಕಾಶ ಜವಾಬ್ದಾರಿ ಕೂಡ ಇದೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಇಬ್ಬರು ಅಭ್ಯರ್ಥಿಗಳು KK ಮಂಜುನಾಥರು ಅವರು ಕಳೆದ ಬಾರಿ ಕೂಡ ಈ ಕ್ಷೇತ್ರದಲ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ರು. ಮತ್ತೊಬ್ಬರು ಪದವೀಧರ ಕ್ಷೇತ್ರದಲ್ಲಿ ಆಯನೂರು ಮಂಜುನಾಥ್ರವರು ಅವರು ಕೂಡ ರಾಜ್ಯಸಭಾ ಸದಸ್ಯರಾಗಿ, ಲೋಕಸಭಾ ಸದಸ್ಯರಾಗಿ, ಆಮೇಲೆ ನಮ್ಮ ವಿಧಾನಸಭಾ ಸದಸ್ಯರಾಗಿ, ವಿಧಾನ ಪರಿಷತ್ ಸದಸ್ಯರಾಗಿ ಸುಮಾರು 45 ವರ್ಷಗಳಿಂದ ನಿರಂತರವಾಗಿ ಬೇರೆ ಬೇರೆ ಜವಾಬ್ದಾರಿಗಳನ್ನು ವಹಿಸಿಕೊಂಡು ಜನಸಂಪರ್ಕವನ್ನು ಮಾಡಿಕೊಂಡವರು. ನೈಋತ್ಯ ಪದವೀಧರ ಕ್ಷೇತ್ರ ಮತ್ತು ನೈಋತ್ಯ ಶಿಕ್ಷಕರ ಕ್ಷೇತ್ರದ ಈ ಒಂದು ಚುನಾವಣೆ ಸಂದರ್ಭದಲ್ಲಿ ಎಲ್ಲ ವಿದ್ಯಾವಂತರು, ಪದವೀಧರರು ಮತ್ತು ಶಿಕ್ಷಕರು ಕಾಂಗ್ರೆಸ್ ಪಕ್ಷದ ಪರವಾಗಿದ್ದಾರೆ. ಯಾಕಂತ ಹೇಳಿದ್ರೆ ಇವತ್ತು 10 ವರ್ಷದಲ್ಲಿ ಕೇಂದ್ರ ಸರ್ಕಾರ ಪದವಿ ಮಾಡಿ ಇರತಕ್ಕಂಥವರಿಗೆ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ಸಂದರ್ಭದಲ್ಲಿ ಇವತ್ತು ಮತ್ತೆ ರಾಜ್ಯ ಸರ್ಕಾರದ ಹಲವಾರು ಕಾರ್ಯಕ್ರಮಗಳು, ಅದೇ ರೀತಿ ಮಂಗಳೂರು ವಿಧಾನಸಭಾ ಕ್ಷೇತ್ರ ಅಂತ ಹೇಳಿದ್ರೆ ಒಂದು ಶಿಕ್ಷಣದ ಹಬ್ಬು. ಯಾಕಂತ ಹೇಳಿದ್ರೆ ಹಲವಾರು ಏಷ್ಯಾದಲ್ಲಿ ಇಲ್ಲದೇ ಇರತಕ್ಕಂಥ 3-4 ಮೆಡಿಕಲ್ ಕಾಲೇಜುಗಳು, ಹಲವಾರು ಇಂಜಿನಿಯರಿಂಗ್ ಕಾಲೇಜುಗಳು, ಹಲವಾರು ಪದವಿ ಕಾಲೇಜುಗಳು, ವಿಶ್ವವಿದ್ಯಾಲಯಗಳು ಇರತಕ್ಕಂಥ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಶಿಕ್ಷಕರು ಕಾಂಗ್ರೆಸ್ ಪಕ್ಷದ ಪರವಾಗಿದ್ದಾರೆ. ಪದವೀಧರ ಹಾಗೂ ಶಿಕ್ಷಕರ ಕ್ಷೇತ್ರದ ಮತದಾನ ಇವತ್ತು ರಾಜ್ಯದ ವಿವಿಧ ಮೂಲೆಗಳಲ್ಲಿ ನಡೆಯುತ್ತಾ ಇದೆ. ಮುಡಿಪು ಬ್ಲಾಕ್ ಕಾಂಗ್ರೆಸ್ ನೇತೃತ್ವದಲ್ಲಿ ಮುಡಿಪು ಬ್ಲಾಕಿಗೆ ಸಂಬಂಧಪಟ್ಟ ಮತದಾರರನ್ನು ಸಂಪರ್ಕಿಸುವಂಥ ಜವಾಬ್ದಾರಿ ಕಾರ್ಯಕರ್ತರಾದ ನಮ್ಮ ಮೇಲೆ ಇದೆ ಅಂತಕ್ಕಂಥದ್ದನ್ನು ನಾವು ಒಪ್ಪಿಕೊಳ್ತಾ ಇದ್ದೇವೆ. ನಮಗೆ ವಿಶ್ವಾಸ ಇದೆ ಮತ್ತು ತೃಪ್ತಿ ಇದೆ. ನಾವು ನಮ್ಮ ಪ್ರದೇಶದ ಎಲ್ಲ ಪದವೀಧರರು ಹಾಗೂ ಶಿಕ್ಷಕರ ಮತದಾರರನ್ನು ಸಂಪರ್ಕಿಸಿ
ನೇರವಾಗಿ ಹಾಗೂ ದೂರಧ್ವನಿಯ ಮುಖಾಂತರ ಅವರನ್ನು ಸಂಪರ್ಕಿಸಿ ಕಾಂಗ್ರೆಸ್ ಪಕ್ಷದ ಹಿನ್ನೆಲೆಯಲ್ಲಿ ಇರತಕ್ಕಂಥ ಅಭ್ಯರ್ಥಿಗಳನ್ನು ಚುನಾಯಿಸಬೇಕು ಎಂಬುದಾಗಿ ಭಿನ್ನವಿಯನ್ನು ಮಾಡಿದ್ದೇವೆ. ಬಿಜೆಪಿದ ಮುಖಂಡರು ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಜಗದೀಶ್ ಆಳ್ವಕುವೆತ್ತಬೈಲ್, ಚಂದ್ರಶೇಖರ್ ಉಚ್ಚಿಲ್, ಯಶವಂತ್ ಅಮೀನ್, ರವಿಶಂಕರ್ ಸೋಮೇಶ್ವರ ತಂಡನ ಅಭಿಪ್ರಾಯ ತಿಳಿಪಾಯರು. ಇದರ ಕ್ಷೇತ್ರ ಮತ್ತು ಶಿಕ್ಷಕರ ಕ್ಷೇತ್ರ ಚುನಾವಣೆ ಇವತ್ತು ನಡೀತಿದೆ. ನಮ್ಮ ಜಿಲ್ಲೆ ಮತ್ತು ಎಲ್ಲ ಕಡೆಗಳು ಕೂಡ ಇವತ್ತು ಮತಯಾಚನೆ ಮಾಡುವಂಥ ಸಂದರ್ಭದಲ್ಲಿ ಕೂಡ ಒಳ್ಳೆಯ ಪ್ರತಿಕ್ರಿಯೆ ಕಂಡು ಬಂದಿದೆ. ಇವತ್ತು ಕೂಡ ಯಾರೆಲ್ಲ ಮತಯಾಚನೆಗೆ ನಾವು ಯಾರ ಹತ್ರ ವೋಟ್ ಕೇಳಿದ್ದೇವೆ ಅವರು ಎಲ್ಲರೂ ಕೂಡ ವೋಟ್ ಹಾಕಿ ಇವತ್ತು ಇಬ್ಬರನ್ನು ಕೂಡ ಭೋಜೇಗೌಡ ಮತ್ತು ಧನಂಜಯ ಸರ್ಜನ್ನ ಅತ್ಯಧಿಕ ಬಹುಮತದಲ್ಲಿ ಗೆಲ್ತಾರೆ ಎನ್ನುವಂಥದ್ದು ವಿಶ್ವಾಸ ಇದೆ. ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಈ ಚುನಾವಣೆ ಇವತ್ತು ನರೇಂದ್ರ ಮೋದಿ ಇರ್ಬೋದು ಇಲ್ಲಿಯ ಅಭಿವೃದ್ಧಿಯನ್ನು ಮೆಚ್ಚಿಕೊಂಡು ಭಾರತೀಯ ಜನತಾ ಪಾರ್ಟಿಯ ಏನು ಬೆಂಬಲಿತ ಅಭ್ಯರ್ಥಿಗಳಿಗೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಒಲವು ವ್ಯಕ್ತವಾಗಿರ್ತಕ್ಕಂಥದ್ದು ಭಾರಿ ಸಂತೋಷ ಆಗಿದೆ ಅಂತೇಳಿ. ನೈಋತ್ಯ ಪದವೀಧರ ಶಿಕ್ಷಕರ ಕ್ಷೇತ್ರದ ಚುನಾವಣೆ ನಡೆಯುತ್ತಿದೆ. ಈ ಭಾಗದ ಪದವೀಧರರು ಮತ್ತು ಶಿಕ್ಷಕರು ಅತಿ ಉಲ್ಲಾಸದಿಂದ ಚುನಾವಣೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಈಗಾಗಲೇ ಸರ್ಕಾರ ಕೂಡ ಆದೇಶವನ್ನು ನೀಡಿದೆ ಸಾಂದರ್ಭಿಕ ರಜೆಯ ಬಗ್ಗೆ. ಇನ್ನು ಕೆಲವು ಪ್ರೈವೇಟ್ ಶಾಲೆಗಳಲ್ಲಿ ಬರಬೇಕಿದ್ರೆ ತುಂಬ ಸಮಸ್ಯೆ ಆಗಿದೆ ಮತದಾರರಿಗೆ. ಅದರ ಬಗ್ಗೆ ಸರ್ಕಾರ ಮುಂದಿನ ದಿನಗಳಲ್ಲಿ ಆಲೋಚನೆಗಳನ್ನು ಮಾಡಬೇಕು. ಒಟ್ಟು ಪದವೀಧರರು ಮತ್ತು ಶಿಕ್ಷಕರು ಸೇರಿಕೊಂಡು ಇವತ್ತು ಆಗುವಂಥ ಚುನಾವಣೆ ಒಂದು ರಾಜ್ಯದಲ್ಲಿ ಒಂದು ಉತ್ತಮವಾದ ಬೆಳವಣಿಗೆ ಆಗಲಿಕ್ಕಿದೆ. ಈ ಬಾರಿ ವಿಶೇಷವಾಗಿ ನಮ್ಮ ಬೆಂಬಲಿತ ಅಭ್ಯರ್ಥಿಗಳಾದ ಶ್ರೀಯುತ ಪದವೀಧರ ಕ್ಷೇತ್ರದಲ್ಲಿ ಡಾಕ್ಟರ್ ಧನಂಜಯ್ ಸರ್ಜ್ ಹಾಗೂ ಶಿಕ್ಷಕರ ಕ್ಷೇತ್ರದಲ್ಲಿ NDA ಅಭ್ಯರ್ಥಿಯಾದ ಶ್ರೀಯುತ ಭೋಜೇಗೌಡರು ಅವರು ಅತ್ಯಂತ ಹೆಚ್ಚಿನ ಬಹುಮತದಿಂದ ವಿಜಯಶಾಲಿ ಆಗಲಿಕ್ಕಿದ್ದಾರೆ ಅನ್ನುವಂಥ ವಾತಾವರಣ ಈಗ ಸೃಷ್ಟಿಯಾಗಿದೆ. ಹಾಗಾಗಿ ಎಲ್ಲ ಇನ್ನೂ ಬರುವಂಥ ಮತದಾರರಲ್ಲಿ ವಿನಂತಿ, ಇನ್ನೂ ಬರುವಂಥ ಮತದಾರರು ಕೂಡ ಆದಷ್ಟು ಭಾರತೀಯ ಜನತಾ ಪಾರ್ಟಿ ಮತ್ತು NDA ಅಭ್ಯರ್ಥಿಗಳನ್ನು ಬೆಂಬಲಿಸಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇವೆ. ಪದವೀಧರ ಕ್ಷೇತ್ರ ಮತ್ತು ಶಿಕ್ಷಕ ಕ್ಷೇತ್ರದ ಚುನಾವಣೆ ನಮ್ಮ ಈ ಕ್ಷೇತ್ರ ನಡೀತಾ ಇದೆ. ಪದವೀಧರರು ಹಾಗೂ ಶಿಕ್ಷಕರು ಹೆಚ್ಚಿನ ಉತ್ಸಾಹದಲ್ಲಿ ಮತದಾನ ಮಾಡುವಂಥದ್ದು ಇಲ್ಲಿ ಕಂಡುಬರ್ತಾ ಇದೆ. ನಿಸ್ಸಂಶಯವಾಗಿ ನಮ್ಮ ಅಭ್ಯರ್ಥಿಯಾದಂತಹ ಡಾಕ್ಟರ್ ಧನಂಜಯ ಸರ್ಜಿ ಹಾಗೂ ನಮ್ಮ NDA ಕೂಟದ ಅಭ್ಯರ್ಥಿಯಾದಂತಹ ಭೋಜೇಗೌಡರು ಖಂಡಿತವಾಗಿಯೂ ಜಯಶಾಲಿ ಆಗ್ತಾರೆ ಅಂತ ವಿಶ್ವಾಸ ನಮಗಿದೆ. ಮುಂದಿನ ದಿನದಲ್ಲಿ ವಿಜಯಶಾಲಿ ಆದ ನಂತರ ಯಾರ್ಯಾರು ಮತದಾರರಿದ್ದಾರೋ ಅವರ ಬೇಡಿಕೆಯನ್ನು ಈಡೇರಿಸುವಂಥ ಕೆಲಸವನ್ನು ನಮ್ಮ ಅಭ್ಯರ್ಥಿ ಖಂಡಿತ ಮಾಡ್ತಾರೆ. ಇನ್ನು ಬಾಕಿ ಉಳಿದ ಮತದಾರರು ಆದಷ್ಟು ಬೇಗ ಬಂದು ಈ ಮತದಾನ ಮಾಡಿ ನಮ್ಮ ಅಭ್ಯರ್ಥಿ ವಿಜಯಶಾಲಿ ಆಗುವಲ್ಲಿ ತಾವು ಕೂಡ ಸಹಕಾರ ನೀಡಬೇಕಾಗಿ ಈ ಮೂಲಕ ನಾನು ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೇನೆ. ಈಗಾಗಲೇ ಲೋಕಸಭೆ ಚುನಾವಣೆ ನಡೆದು ನಾಳೆ ಲೋಕಸಭೆ ಚುನಾವಣೆಯ ರಿಸಲ್ಟ್ ಬರುವುದರಲ್ಲಿದೆ. ಅದರ ಮಧ್ಯದಲ್ಲೇ ನಮಗೆ ನೈಋತ್ಯ ಪದವೀಧರ ಕ್ಷೇತ್ರದ ಶಿಕ್ಷಕರ ಮತ್ತು ಪದವೀಧರ ಕ್ಷೇತ್ರದ ಚುನಾವಣೆ ಬಂದಿದೆ. ಈ ಚುನಾವಣೆಯನ್ನು ನಾವು ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಸವಾಲಾಗಿ ತೆಗೆದುಕೊಂಡು ನಮ್ಮ ಎಲ್ಲ ಕಾರ್ಯಕರ್ತರು ರಾತ್ರಿ ಹಗಲು ಈ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿಗಳಾದ ಶಿಕ್ಷಕರ ಪದವೀಧರ ಕ್ಷೇತ್ರದ ಡಾಕ್ಟರ್ ಧನಂಜಯ ಸರ್ಜಿ ಹಾಗೆ ನಮ್ಮ ಮೈತ್ರಿ ಅಭ್ಯರ್ಥಿಯಾದಂಥ ಜನತಾದಳದ ಡಾಕ್ಟರ್ ಭೋಜೇಗೌಡರ ಪರವಾಗಿ ಎಲ್ಲ ಮತದಾರರಲ್ಲಿ ನಾವು ರಾತ್ರಿ ಹಗಲು ಮತವನ್ನು ಯಾಚಿಸಿ ಒಳ್ಳೆಯ ಮತವನ್ನು ಒಳ್ಳೆಯ ಲೀಡನ್ನು ಈ ಕ್ಷೇತ್ರದಲ್ಲಿ ಕೊಡುವ ಉದ್ದೇಶವನ್ನು ಇಟ್ಟುಕೊಂಡಿದ್ದೇವೆ. ನಮ್ಮ ಶಿಕ್ಷಕರ ಕ್ಷೇತ್ರದ ಮತ್ತು ಪದವೀಧರ ಕ್ಷೇತ್ರದ ವಿಧಾನ ಪರಿಷತ್ತಿನ ಚುನಾವಣೆ ನಡೀತಾ ಇದೆ. ನಮ್ಮ ವಿಶೇಷವಾಗಿ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ 1720 ಪದವೀಧರರು 682 ಶಿಕ್ಷಕರ ಮತ ನಮ್ಮ ಮತದಾರರ ಪಟ್ಟಿಯಲ್ಲಿದೆ. ಎಷ್ಟು ಮತದಾರರು ಇವತ್ತು ಮತವನ್ನು ಚಲಾಯಿಸುವಂಥ ಪ್ರಕ್ರಿಯೆ ಇಲ್ಲಿ ನಡೀತಾ ಇದೆ. ಬಹಳ ವ್ಯವಸ್ಥಿತವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮಂಗಳೂರು ವಿಧಾನಸಭಾ ಕ್ಷೇತ್ರದ ವತಿಯಿಂದ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ನಮ್ಮ ಕೊನಾಜೆಯ ವಿಶ್ವಮಂಗಲ ಮತ್ತು ಬಬ್ಬುಕಟ್ಟೆ ಸರ್ಕಾರಿ ಪಾಠಶಾಲೆಗಳಲ್ಲಿ ನಮ್ಮ ಮತದಾನ ಕೇಂದ್ರಗಳಿದೆ. ಬಹಳ ಅತ್ಯಂತ ಚುರುಕಿನಿಂದ ಶಿಕ್ಷಕರು ಮತ್ತು ಪದವೀಧರರು ಮತದಾನ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ನಮ್ಮ ಬಹಳ ವಿಶ್ವಾಸದಿಂದ ನಾವು ಹೇಳಬೇಕಾದ ವಿಚಾರ ಏನು ಅಂತ ಹೇಳಿದ್ರೆ, ಭಾರತೀಯ ಜನತಾ ಪಾರ್ಟಿಯ ನಮ್ಮ ಪದವೀಧರ ಕ್ಷೇತ್ರದ ಅಭ್ಯರ್ಥಿ ಡಾಕ್ಟರ್ ಧನಂಜಯ ಸರ್ಜಿ ಅವರು ಮತ್ತು ಶಿಕ್ಷಕರ ಕ್ಷೇತ್ರದ ನಮ್ಮ ಅಭ್ಯರ್ಥಿ SL ಭೋಜೇಗೌಡರು, ನಮ್ಮ NDA ಮೈತ್ರಿಕೂಟದ ಅಭ್ಯರ್ಥಿಯು ಕೂಡ ಇಬ್ಬರು ಕೂಡ ಬಹಳ ಪರಿಣತರು. ಪಕ್ಷೇತರ ಅಭ್ಯರ್ಥಿ ರಘುಪತಿ ಭಟ್ರೇನ ಪರವಾದ ಗಿರಿಧರ್ ಪನ್ಪಿನಾರು ಪಾತಿರೊಂದು ತಂಗ್ಲನ ಗೆಲ್ಮೆದ ಬಗ್ಗೆ ವಿಶ್ವಾಸ ವ್ಯಕ್ತಪಡಿಸಾಯಿರು. ಚುನಾವಣೆ 2024 ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ
ರಘುಪತಿ ಭಟ್ ಅವರು ನಿಂತಿದ್ದಾರೆ. ಅವರು ಹಿಂದೆ ಒಳ್ಳೆಯ ವ್ಯಕ್ತಿತ್ವದವರಾದ ಕಾರಣ ತುಂಬ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಕ್ಷೇತ್ರದಲ್ಲಿ. ಕಾರಣ ಅವರು ಈ ಸಾರಿ ಖಂಡಿತ ಬರ್ತಾರೆಂಬ ನಮಗೆ ವಿಶ್ವಾಸ ಇದೆ. ಸುದ್ದಿವಂಚಲಿಗೆ ಸ್ವಾಗತ. ಸಮಾಜ ಸೇವೆಡು ವಿಶೇಷ ಪುದರ್ ಪಡೆಯಿನ ರಡ್ಡ್ ಗೌರವ ಡಾಕ್ಟರೇಟದ ಸಾಧನೆ ಮಲ್ತಿನ ಡಾಕ್ಟರ್ ಇಸ್ಮಾಯಿಲ್ ಶಾಫಿ ಬಬ್ಬುಕಟ್ಟೆ ತನ್ನ ಸಮಾಜ ಸೇವೆಗೆ ಬಂಧುತ್ವದ ಹೊಸ ರೂಪ ಕೊಡ್ತೇರು. ಅರೆನ ಮುತಾಲಿಕೆದ ಬಂಧುತ್ವ ಚಾರಿಟೇಬಲ್ ಟ್ರಸ್ಟ್ ಐತರ ಕಾಂಡೆ ಬಬ್ಬುಕಟ್ಟೆ ಪರಿಸರ ಉದಿಪನಾಡು. ಸಮಾಜ ಸೇವೆಗೆ ಮಲ್ಲ ಪುದರ್ ಪಡೆದು ರಡ್ಡ್ ಗೌರವ ಡಾಕ್ಟರೇಟ್ ಸೇರ್ನಂಚ ಅವ್ಯತು ಪ್ರಶಸ್ತಿ ಮಾನಾದಿಗೆನ್ ಪಡೆಯಿನ ಇಸ್ಮಾಯಿಲ್ ಶಾಫಿ ಬಬ್ಬುಕಟ್ಟೆರ್ನ ಮುತಾಲಿಕೆಡು ಬಂಧುತ್ವ ಚಾರಿಟೇಬಲ್ ಟ್ರಸ್ಟ್ದ ಉದಿಪನಲೇಸ್ ಬಬ್ಬುಕಟ್ಟೆ ಅಲ್ ಫುರ್ಖಾನ್ ಶಿಕ್ಷಣ ಸಂಸ್ಥೆದ ಸಭಾಂಗಣಡು ಐತಾರ ಕಾಣೆ ನಡೆತಡು. ಬಂಧುತ್ವ ಚಾರಿಟೇಬಲ್ ಟ್ರಸ್ಟ್ದ ಲಾಂಛನನು ತೊಕೋಡು ಮಸ್ಜಿದುಲ್ ಹುದಾದ ಅಧ್ಯಕ್ಷರು UM ಹಸನಬ್ಬ ಬಿಡುಗಡೆ ಮಾಡ್ತಾರೆ. ಲೇಸರ್ ಮಲ್ಲಬಿನಿರಾದ ಪಾಲ್ಪಡೆಯಿನ ಪೊಸಕುರ ನಿರ್ದೇಶಕರು ವಿದ್ಯಾಧರ್ ಶೆಟ್ರ್ ಪಿರೌದ ಕಾಲಡು ಕೂಡು ಕುಟುಂಬ ಪದ್ಧತಿ ಇತ್ತಂಡು ಇತ್ತೆ ಆಧುನಿಕತೆದ ಪುದರಡು ಅವು ಪೂರ ಕರಿದು ಪೋದು ಕುಟುಂಬ ಪನ್ಪಿನವು ದಂಪತಿಲಿಗೆ ಸೀಮಿತ ಆದ ಜೋಕ್ಲೆಗ್ ಕುಟುಂಬದ ಪರಿಚಯನ ಇಚ್ಚಾಂದಿಲಕ ಆದಂಡು ಕೊರಡು ಪನ್ಪಿನ ಮನಸ್ಸು ಮಲ್ಲ ಅಂಚಿತ್ತಿ ಮಲ್ಲ ಮನಸ್ಸುಡು ಇಸ್ಮಾಯಿಲ್ ಶಾಫಿ ಬಂಧುತ್ವನ್ ಕಟ್ಟದು ಮಾತೆರೆಲ್ಲ ಒಟ್ಟು ಸೇರ ಒಂದು ಅರ್ಹರೆಗೂ ಕೊರ್ಪನ ಸೇವೆನ್ ಮಲ್ತೊಂದುಲಿರ್ಪಂಡ ತೆರಿಪಾಯರು. ಮನಸ್ಸನ್ನೇ ಬಂಧುತ್ವವನ್ನಾಗಿ ಮಾಡಿಕೊಳ್ಳುವಂತಹ ಒಳ್ಳೆಯ ಮನಸ್ಸಿನ ಇಸ್ಮಾಯಿಲ್ ಶಾಫಿ ಅವರ ಹೊಸತೊಂದು ಚಾರಿಟೇಬಲ್ ಟ್ರಸ್ಟ್ ಈವರೆಗೆ ಅವರು ಸೇವೆಯನ್ನು ಮಾಡ್ತಾ ಇದ್ದರು. ಅದಕ್ಕೊಂದು ಮೂರ್ತ ರೂಪ ಇರಲಿಲ್ಲ. ಅದು ಇಸ್ಮಾಯಿಲ್ ಶಾಫಿ ಅವರ ಬೇರೆ ಬೇರೆ ಹೆಸರಿನ ಮೂಲಕವಾಗಿ ಆ ಸೇವೆಗಳು ಆಗುತ್ತಾ ಇತ್ತು. ಆದರೆ ಆ ಸೇವೆಗಳೆಲ್ಲವನ್ನು ಒಂದು ಟ್ರಸ್ಟಿನ ಮುಖಾಂತರ ಮಾಡಬೇಕು, ಅದಕ್ಕೊಂದು ಮೂರ್ತ ರೂಪ ಕೊಡಬೇಕು. ಆ ಮೂರ್ತ ರೂಪದ ಫಲವಾಗಿ ಸಮಾಜಕ್ಕೆ ಯಾರು ಕೊಡ್ತಾ ಇದ್ದಾರೆ ಅವರ ಹೆಸರು ಇಲ್ಲಿ ನಗಣ್ಯವಾಗುತ್ತದೆ. ಬಂಧುತ್ವ ಚಾರಿಟೇಬಲ್ ಟ್ರಸ್ಟ್ ಎನ್ನುವುದು ಮುಖ್ಯವಾಗುತ್ತದೆ. ಅಂತಹ ಬಂಧುತ್ವ ಚಾರಿಟೇಬಲ್ ಟ್ರಸ್ಟನ್ನು ಕಟ್ಟಿಕೊಂಡು ಎಲ್ಲರನ್ನು ಸೇರಿಸಿಕೊಂಡು ಇವತ್ತು ಉಚಿತ ಪುಸ್ತಕವನ್ನು ಉಚಿತ ಬ್ಯಾಗನ್ನು ಕೊಡುವಂತಹ ಒಳ್ಳೆಯ ಕೆಲಸವನ್ನು ನಮ್ಮೆಲ್ಲರನ್ನು ಇರಿಸಿಕೊಂಡು, ಇದು ನಮ್ಮ ಒಂದು ಸೌಭಾಗ್ಯ. ಯಾಕೆ ಅಂತ ಹೇಳಿದರೆ ನಾವೆಲ್ಲ ಇಂತಹ ಒಂದು ಪುಣ್ಯ ಕಾರ್ಯದಲ್ಲಿ ಆಗುವಂತೆ ಮಾಡಲಿಕ್ಕೆ ಇಸ್ಮಾಯಿಲ್ ಶಾಫಿ ಅವರು ಕಾರಣ ಅಂತ ಹೇಳಿಕೊಳ್ತಾ. ಜಮಾತೆ ಇಸ್ಲಾಮಿ ಹಿಂದ್ ಅಧ್ಯಕ್ಷರು ಅಬ್ದುಲ್ ಕರೀಂ ಬಡವರಿನ ನಿರ್ಗತಿಕೆರನ್ನ ನಿರ್ಲಕ್ಷ್ಯ ಮಲ್ತಿನ ನಮಾಜ್ಗ್ಲ ಇಸ್ಲಾಂಡು ಫಲ ಹೆಚ್ಚಿ ಪಂಡದು ಇಸ್ಮಾಯಿಲ್ ಶಾಫಿಯರ್ನ ಸಮಾಜ ಸೇವೆಗೆ ಎಡಬಯಕೆರು. ಇಸ್ಲಾಮಿನ ಅತ್ಯಂತ ಮೂಲಭೂತ ಸ್ತಂಭ ಆಗಿದೆ. ಮೂಲಭೂತ ಸ್ತಂಭ. ಒಬ್ಬ ವ್ಯಕ್ತಿ ಸಮಾಜ ಸೇವೆ ಮಾಡುವುದಿಲ್ಲ ಮತ್ತು ನಮಾಜನ್ನು ಮಾಡ್ತಾನೆ ಎಂದಾದರೆ ಅವನ ನಮಾಜಿಗೆ ಯಾವುದೇ ಪ್ರಾಮುಖ್ಯತೆ ಇರುವುದಿಲ್ಲ. ಅಂಥ ನಮಾಜಿಗಳ ಬಗ್ಗೆ ಪವಿತ್ರ ಕುರಾನ್ ಹೇಳುವುದು ಅವನಿಗೆ ನರಕಾಗಿದೆ ಎಂದು. ಆದ್ದರಿಂದ ನಾನು ತಿಳಿಸುವಂಥ ಒಂದು ವಿಚಾರ ಏನೆಂದರೆ, ಅದು ಯಾವುದೇ ಒಬ್ಬ ವ್ಯಕ್ತಿಗೆ ಸೀಮಿತವಾಗಿರುವಂಥ ಒಂದು ವಸ್ತು ಅಲ್ಲ, ಅಥವಾ ಯಾವುದೇ ಒಂದು ಸಂಘಟನೆಗೆ ಮಾತ್ರ ಸೀಮಿತವಾಗಿರುವಂಥ ಒಂದು ವಿಷಯವಲ್ಲ ಸಮಾಜ ಸೇವೆ. ಸಮಾಜ ಸೇವೆ ಎಂಬುದು ಪ್ರತಿಯೊಬ್ಬನ ಕರ್ತವ್ಯವಾಗಿದೆ. ನೋಡಿ, ಈ ಜಗತ್ತು ನಡೆದುಕೊಳ್ಳುವುದು ಯಾವುದರಿಂದ? ಜಗತ್ತು ನಡೆಯುವುದೇ ಅದರ ಸಹಾಯದಿಂದ. ಸೂರ್ಯನಾಗಲಿ ಚಂದ್ರನಾಗಲಿ ಬೇರೆ ಏನು ಗ್ರಹಗಳು ನೀವು ಅದನ್ನು ಚೆಕಪ್ ಮಾಡಿದರೆ ಅದರ ಹತ್ತಿರದ ಗ್ರಹ ಅದಕ್ಕೆ ಸಪೋರ್ಟ್ ಮಾಡಿದಾಗ ಮಾತ್ರ ನಡೆಯುವುದು. ಇಡೀ ಜಗತ್ತು ನಮಗೆ ಅದಕ್ಕೆ ನಿದರ್ಶನವಾಗಿದೆ. ಹಾಗೆ ಇನ್ನಿತರ ಎಲ್ಲ ನಾವು ಯಾವುದನ್ನು ನಾವು ತೆಗೆದು ನೋಡಿದರೂ ಈ ಬಂಧುತ್ವ, ಈಗ ಇವತ್ತೊಂದು ಬಂಧುತ್ವ ಎಂಬುದಲ್ಲ, ನಮ್ಮ ವಿದ್ಯಾಧರ್ ಶೆಟ್ಟಿ ಅವರು ಬಹಳ ಸ್ಪಷ್ಟವಾಗಿ ಬಹಳ ಉತ್ತಮವಾಗಿ ಅದರ ಬಗ್ಗೆ ನಮಗೆ ಅದರ ಮುನ್ಸೂಚನೆ ಅದರ ಡೆಫಿನೇಷನ್ ಕೊಟ್ಟರು. ಸಮಿತ ಗುರ್ಕಾರ್ಮನ ವಯಸ್ಸೊಂದು ಪಾತೇರ್ನ ಡಾಕ್ಟರ್ ಇಸ್ಮಾಯಿಲ್ ಶಾಫಿ ಇದನ್ನೇಟ ಸಮಾಜ ಸೇವೆ ಮಲ್ತದಿತ್ತಂಡಲ ಅವೆಕು ಒಂಜಿ ಚೌಕಟ್ಟು ಪಡೆದು ಇಚ್ಚಾಂಡು ಇತ್ತೆ ತನ್ನ ಆಪ್ತರೆನ್ ಸೇರ ಒಂದು ಬಂಧುತ್ವ ಚಾರಿಟೇಬಲ್ ಟ್ರಸ್ಟ್ ಮೂಲಕ ದಾನಿಲಿನ ಸಹಕಾರಡು ನನಲಾತು ಹೆಚ್ಚಿಗೆ ಸಮಾಜ ಸೇವೆ ಮಲ್ಪುನ ಉದ್ದೇಶ ಉಂಡು. ಇದಕ್ಕೆ ಮಾತೇರ್ನಲ ಸಹಕಾರ ಬೋರ್ಡ್ ಪಂಡು ತೆರಿಪಾಯಿರು. ನಾನು ಪುಸ್ತಕ ವಿತರಣೆ ಮಾಡಲು ಅಲ್ಲಾಹನು ನನಗೆ ಒಂದು ಅವಕಾಶ ಮಾಡಿಕೊಟ್ಟ. ಎಲ್ಲ ಕೆಲಸ ಮಾಡಬೇಕಾದ್ರೆ ಅಲ್ಲಾಹನ ದಯೆ ಇರಬೇಕು, ಅಲ್ಲಾಹನ ಅನುಗ್ರಹ ಇರಬೇಕು. ಯಾವುದು ನಾವು ಮಾಡೋದೆಲ್ಲ ಎಲ್ಲ ಅಲ್ಲಾಹನ ಇದರಿಂದ ಅದು ಆಗೋದು. ನಮ್ಮಿಂದ ಯಾವುದೇ ಒಂದು ಚಿಕ್ಕ ಕೆಲಸನೂ ಆಗಲಿಕ್ಕೆ ಸಾಧ್ಯ ಇಲ್ಲ.
ಅಲ್ಲಾಹನ ಅನುಗ್ರಹ ಇದ್ದರೆ ಮಾತ್ರ ನಮಗೆ ಮಾಡಲು ಸಾಧ್ಯ. ಅದೇ ರೀತಿ ಹಿರಿಯರ ಮಾರ್ಗದರ್ಶನ, ನಮ್ಮ ಯಾವುದೇ ಒಂದು ಬುದ್ಧಿವಂತಿಕೆಯನ್ನು ಮಾಡುವಾಗ 10 ಜನರ ಒಟ್ಟಿಗೆ ಕೇಳಿ ಈ ಕೆಲಸ ಮಾಡಿದರೆ ಆಗಬಹುದಾ ಎಂಬ ಒಂದು ಅನಿಸಿಕೆಗಳು, ಸಮಾಲೋಚನೆಗಳು 10 ಜನರ ಹತ್ರ ಕೇಳಿ ಮಾಡಿದಾಗ ನಮ್ಮ ದಾರಿ ನಮಗೆ ಸುಗಮವಾಗಿ ಸಿಗುತ್ತದೆ. ಕೈಯಲ್ಲಿ ಸಮಾಜ ಸೇವೆ ಮಾಡಲು ಕೈಯಲ್ಲಿ ಹಣ ಇರಬೇಕಂತ ಇಲ್ಲ, ಜೇಬಲ್ಲಿ 1 ರೂಪಾಯಿ ಇಲ್ಲದಿದ್ದರೂ ಸಮಾಜ ಸೇವೆಯನ್ನು ಮಾಡ್ಬೋದು. ಸಮಾಜ ಸೇವೆ ಮಾಡೋದು ತುಂಬ ಸುಲಭವಾದ ಕೆಲಸ. ನಮ್ಮ ರಸೂಲರು ನಮಗೆ ಕಲಿಸಿಕೊಟ್ಟ ಆ ಕೆಲಸ ನಮಗೆ ಮಾಡಲು ಅದು ನಿಜವಾಗಿಯೂ ನಾವು ಮಾಡುವ ನಮ್ಮ ಕರ್ತವ್ಯ. ನಾವು ಮಾಡಲೇಬೇಕು. ನಾವು ಮಾಡದಿದ್ದರೆ ನಾವು ನಮ್ಮ ರಸೂಲರನ್ನು ನಾವು ಅನುಸರಿಸದಾಗಿ ಆಗುತ್ತದೆ. ಸಮಾಜ ಸೇವೆ ಕೂಡ ನಾವು ಅದು ಮಾಡುವುದು ನಮ್ಮ ಕರ್ತವ್ಯ ಅಂತ ನಾನು ಹೇಳ್ತಾ ಇದ್ದೇನೆ. ಕಾಂಗ್ರೆಸ್ ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯರು ಸಲೀಂ ಮೆಗಾ, ಅಬ್ದುಲ್ ಅಜೀಜ್ ಪುಣಚ, ಉದ್ಯಮಿ ಬದ್ರುದ್ದೀನ್, ಸಾಮಾಜಿಕ ಕಾರ್ಯಕರ್ತೆಯರು ಮ್ಯಾಕ್ಸಿಮ್ ಡಿಸೋಜಾ, ಮಂಚಿಲ ಅಂಗನವಾಡಿ ಕಾರ್ಯಕರ್ತೆ ಸ್ವರ್ಣಲತಾ, ದಲಿತ ಸಂಘರ್ಷ ಸಮಿತಿದ ಯಶೋಧ, ಇಲಿಯಾಸ್, ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿ ಕೇಳಿದ್ದೇರು. ಅಬ್ಬಾಸ್ ಪಡಿಕಲ್ ದುವಾ ನಡಪಾಯರು, ಸಂಶೀರ್ ಬುಡೋಡಿ ಸಭೆಸ್ತಾರಿಕೆ ಮಲ್ತೇರು. ಸುದ್ದಿಗೊಂಜಲಿಗೆ ಸ್ವಾಗತ. 300 ಯುವಕ ಮಂಡಲ ನೂತನ ಕಲಾವೃಂದದ ವತಿರ್ದು ಪರಿಸರದ ಅರ್ಹ ಬಡ ಸುಮಾರು 905 ಜೋಕ್ಲೆಗ್ ಉಚಿತ ಪುಸ್ತಕ ಬ್ಯಾಗ್ ವಿತರಣೆ ಕಾರ್ಯಕ್ರಮವನ್ನು 300 ಯುವಕ ಮಂಡಲದ ಸಭಾಂಗಣ ಐತರ ಕಾಣೆ ನಡಪಾಯಿರು. ಸಾಮಾಜಿಕ ಸಾಂಸ್ಕೃತಿಕ ಕಾರ್ಯಚಟುವಟಿಕೆಗಳಿಗೆ ಮಲ್ಲ ಪುದರ್ ಪಡೆಯಿನ ಕುತ್ತಾರು 300 ಯುವಕ ಮಂಡಲ ಬೊಕ್ಕ ನೂತನ ಕಲಾವೃಂದ ತನ್ನ ಸೇವಾ ಚಟುವಟಿಕೆಯಾದ ಪರಿಸರದ 905 ಅರ್ಹ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಪುಸ್ತಕ ವಿತರಣೆಯನ್ನು 300 ಯುವಕ ಮಂಡಲದ ಒಟ್ಟಾರಡು ಐತಾರ ಕಾಂಡೆ ಅಡನೆ ಮಲ್ದಿದ್ದೇರು. ಕುತ್ತಾರು ಶ್ರೀ ಪಂಚಂದಾಯ ಬಂಟ ವೈದ್ಯನಾಥ ಕೊರಗಜ್ಜೆ ಕ್ಷೇತ್ರದ ಉಪಾಧ್ಯಕ್ಷರು ಮಹಾಬಲ ಹೆಗ್ಡೆ ದೆಬ್ಬೇಲಿ ತುಡರ್ ಬೆಳಗಾದ ಕಾರ್ಯಕ್ರಮಕ್ಕೆ ಚಾಲನೆ ಕೊರಿಯರು. 300 ಯುವಕ ಮಂಡಲ ಈ ಪರಿಸರಡ್ ಸಾಮಾಜಿಕವಾದ, ಧಾರ್ಮಿಕವಾದ, ಶೈಕ್ಷಣಿಕವಾದ ನಿರಂತರ ಎಡ್ಡೆ ಬೇಲೆನ ಮಲ್ತೊಂದುಲ್ಲೇರು. ಇಂದು ಇಂಚನೆ ದುಂಬರಿಯಡು ಪಂಡದು ಮಹಾಬಲ್ ಹೆಗ್ಡೆ ದೆಬ್ಬೇಲಿ ಎಡಬೇಕೇರು. ನಮ್ಮ 300 ಯುವಕ ಮಂಡಲದ ಸದಸ್ಯರು ಈಗ ನಮ್ಮ ಮಕ್ಕಳಿಗೆ ಕೊಡ್ತಿದ್ದಾರೆ. ಈ ಮಕ್ಕಳು ಈ ಪುಸ್ತಕವನ್ನು ಕೊಂಡು ಹೋಗಿ ಅದರಲ್ಲಿ ಒಳ್ಳೆಯ ವ್ಯಾಸಂಗ ಮಾಡಿ ದೊಡ್ಡ ಈ ಊರಲ್ಲಿ ದೊಡ್ಡ ಜನಗಳಾಗಿ ಈ ದೀಪ ಹೇಗೆ ಪ್ರಜ್ವಲಿಸುತ್ತದೆ ಹಾಗೆ ನಮ್ಮ ಭಾರತ ದೇಶದ ಒಳ್ಳೆಯ ಪ್ರಜೆಗಳಾಗಿ ಪ್ರಜ್ವಲಿಸಲಿ ಎಂದು ಹಾರೈಸುತ್ತಾ ನಮ್ಮ ಹಿರಿಯರಾದ ಕೃಷ್ಣಪ್ಪ ಸಾಲೆಯವರಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಈ 300 ಯುವಕ ಮಂಡಲ ಒಳ್ಳೆಯ ರೀತಿಯಲ್ಲಿ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ನಮ್ಮ ಈ ಪರಿಸರದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿಕೊಂಡು ಹೀಗೆ ನೀವು ಈ ಒಳ್ಳೆಯ ಕೆಲಸವನ್ನು ಮಾಡಿಕೊಂಡು ಹೋಗಿ ನನ್ನ ಆರಾಧ್ಯ ದೈವಗಳಾದ ಪಂಚಂದಾಯ ಬಂಟ ವೈದ್ಯನಾಥ ಕೊರಗಜ್ಜನ ಆಶೀರ್ವಾದ ಸದಾ ನಿಮಗೆ ಇರಲಿ ಎಂದು ಹಾರೈಸುತ್ತಾ ನನಗೆ ಅವಕಾಶವನ್ನು ನೀಡಿದಂಥ ನಿಮಗೆ ವಂದಿಸುತ್ತಾ ಲೇಸ ಗುರ್ಕಾರ್ನ ವೇಸಂದು ಪಾತೇರ್ನ ಮೂಡ ಅಧ್ಯಕ್ಷರು ಸದಾಶಿವಲಾಲ್ 300 ಯುವಕ ಮಂಡಲ ಸ್ಥಾಪನೆಯಾದ 55 ವರ್ಷ ಆಂಡು ಆನಿರ್ದು ಇನಿಮುಟ್ಟ ನಿರಂತರ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಸೇವಾ ಚಟುವಟಿಕೆಯನ್ನು ಮಲ್ತೊಂದು ಬರುವುದಿಲ್ಲ. ಇಂದು ಆತ ಸುಲಭದ ಬೇಲೆ ಆತ್ತು. ಇಂದಕ್ಕೆ ಮುಖ್ಯ ಕಾರಣ ಯುವಕ ಮಂಡಲಗಾದ ಸೇವಾ ಮನೋಭಾವಡು ಬೆನ್ಪುನ ಸದಸ್ಯರು ಜವನಿರು ಪಂಡದು ಶುಭ ಹಾರೈಸೇರು. ವಿದ್ಯಾರ್ಥಿಗಳು ಇಲ್ಲದಕ್ಲೆಗ್ ಗೌರವ ಕನಪನದ ಒಟ್ಟಿಗೆ ದೇಶಗ್ ಗೌರವ ಕನಪನ ಬೇಲೆನ್ ಮಲ್ಪುಲೆ ಕಲ್ಪೈನ ಗುರುಕ್ಲೇನು ಮರಪಂದೆ ಸ್ಪಂದಿಸಾಯಿನ ಸಂಗರದ ಒಟ್ಟಿಗೆ ಉಂತುದು ಎಡ್ಡೆ ಪ್ರಜೆಯಾದ ದೇಶದ ಆಸ್ತಿ ಆಲೆ ಪಂಡದು ಸದಾಶಿವಲ್ಲ ಲೆಪ್ಪುಗುರಿಯರು. ಪ್ರತಿ ವರ್ಷ 5 ಮಕ್ಕಳ ವಿದ್ಯಾಭ್ಯಾಸ ಬೇಕಾದಂತ ವ್ಯವಸ್ಥೆಯನ್ನು ನನ್ನ ಕೈಯಿಂದ ಕಿಂಚಿತ್ ಸೇವೆಯನ್ನು ಬಡ ವಿದ್ಯಾರ್ಥಿಗಳಿಗೆ ನೀಡ್ತಾ ಇದ್ದೇನೆ, ಈಗಲೂ ನೀಡ್ತೇನೆ. ಇದು ಅವತ್ತು ನನಗೆ ನಾನು ಸಣ್ಣದಿರುವಾಗ 6ನೇ ಕ್ಲಾಸಲ್ಲಿ ಸಿಕ್ಕಿದ ಸ್ಕಾಲರ್ಶಿಪ್ನ ಫಲ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆಪಡ್ತೇನೆ. ತಾವು ದಯವಿಟ್ಟು ಇವತ್ತು ಏನು ಸ್ಕಾಲರ್ಶಿಪ್ ತೆಗೆದುಕೊಂಡು ಅಥವಾ ಪುಸ್ತಕ ತೆಗೆದುಕೊಂಡು ಹೋಗ್ತೀರಾ, ಮುಂದಿನ ಜೀವನದಲ್ಲಿ ಒಳ್ಳೆ ವಿದ್ಯಾರ್ಥಿಯಾಗಿಟ್ಕೊಂಡು ಒಳ್ಳೆ ಹೆಸರು ಪಡ್ಕೊಂಡು ತಮ್ಮ ತಂದೆ ತಾಯಿಗಳಿಗೆ ಗೌರವ ತರೋದ್ರ ಜೊತೆಗೆ ಈ ಪರಿಸರಕ್ಕೆ ಒಳ್ಳೆಯ ಗೌರವ ಸಿಗ್ತದೆ, ನಿಮ್ಮ ಗ್ರಾಮಕ್ಕೆ ಒಳ್ಳೆಯ ಗೌರವ ಸಿಗ್ತದೆ. ಇದನ್ನು ನೀವು ಮನಸ್ಸಲ್ಲಿ ಇಟ್ಕೊಂಡು ನನ್ನೊಟ್ಟಿಗೆ ಕಲಿತವರೆಲ್ಲ ಎಷ್ಟೋ ಜನ ಇದ್ದಾರೆ, IAS ಆಗಿದ್ದಾರೆ, KS ಆಗಿದ್ದಾರೆ, ಜಡ್ಜಸ್ ಆಗಿದ್ದಾರೆ, ಎಷ್ಟೋ ಜನ ಇದ್ದಾರೆ. ಅವರು ಕೂಡ ಈಗ ಸಮಾಜಕ್ಕೆ ಅವರಿಂದ ಆಗುವಂಥ ಕಿಚ್ಚು ಸೇವೆಯನ್ನು ಕೊಡ್ತಾ ಇದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ನೀವು ಕೂಡ ಒಬ್ಬ ಉತ್ತಮ ವಿದ್ಯಾರ್ಥಿ ಆಗಿದ್ಕೊಂಡು ನಿಮಗೆ ಯಾವುದು ಇಂಟ್ರೆಸ್ಟ್ ಉಂಟ, SSLC PUC ಆದಮೇಲೆ ನಿಮಗೆ ಯಾವುದು ಇಂಟ್ರೆಸ್ಟ್ ಇದೆ ಆ ಸಬ್ಜೆಕ್ಟ್ ಅಂತ ತೆಗೆದುಕೊಂಡು ಅದರಲ್ಲಿ ಕಲಿತು ಮುಂದೆ ಬಂದು ಈ ನಿಮ್ಮ ಹಿರಿಯವರಿಗೂ ಕೂಡ ಗೌರವ ಕೊಟ್ಟು ವಿದ್ಯಾರ್ಥಿ
ದಿಸೆಯಲ್ಲಿ ಒಳ್ಳೆಯ ವಿದ್ಯಾರ್ಥಿಯಾಗಿದ್ದುಕೊಂಡು ಶಿಕ್ಷಕರಿಗೆ ಕೂಡ ಗೌರವ ಕೊಡುವಂತ ವ್ಯವಸ್ಥೆ ಆಗಬೇಕು. ಈ ಪರಿಸರದ ಪ್ರತಿಭೆಲೆಗ್ ಆಕ್ಲಿನ ಪ್ರತಿಭೆಯನ್ನು ಬೆಳಗಾವನ ವೇದಿಕೆಯನ್ನು ಕೊರೊಂದು ಆಕ್ಲಿನ ಪ್ರೋತ್ಸಾಹ ಮಲ್ಪನ ಬೇಲೆ ನಿರಂತರವಾದ ಕರಿ 55 ವರ್ಷದ 300 ಯುವಕ ಮಂಡಲ ಮಲ್ತೊಂದು ಬೈದನು. ಅರ್ಹ ಬಡ ಚೋಕ್ಲೆಗ್ ಬೂಕು ಅಗತ್ಯ ಸಾಮಗ್ರಿಲು ಇಂಚ ಒಂಜೊಂಜೆ ಕೊರಿಯರ್ ಸುರು ಮಲ್ತದು. ಇತ್ತೆ ಪುಸ್ತಕ, ಬ್ಯಾಗ್, ಕೊಡೆ, ಯೂನಿಫಾರ್ಮ್ ಇಂಚ ಮಾತಾ ಕೊರೊಂದುಲ್ಲ. ಜೋಕ್ಲಿನ ಸಂಖ್ಯೆಲ ವರ್ಷದ ವರ್ಷ ಹೆಚ್ಚಾವೊಂದುಂಡು ಪಂಡದು. 300 ಯುವಕ ಮಂಡಲದ ಗೌರವ ಸಲಹೆಗಾರರು, ಹಿರಿಯ ಮುಖಂಡರು ಕೃಷ್ಣಪ್ಪ ಸಾಲ್ಯಾನ್ ಪ್ರಾಸ್ತಾವಿಕ ಪಾತ್ರರು ತೆರಿಪಾಯರು. ಅಪಕ ಎಂಕಲ ಹಿರಿಯಾಕಲ ಇಂಚಿನ ಉದ್ದೇಶ ಇತ್ತು ಬಂಡ ನಮ್ಮ ಪರಿಸರದ ಯುವಕಿಯರನ್ನು ಈ ಒಂದು ಯುವಕ ಸಂಘ ಕೊಡ್ಬರ್ತದೆ. ಅಕ್ಕಳಿಗೆ ಬೇರೆ ಬೇರೆ ರೀತಿಯ ದೈಹಿಕವಾದ ಮಾನಸಿಕವಾದ ಅಕ್ಕಳಿಗೆ ಸ್ಫೂರ್ತಿನ ಕೊಟ್ಟು ಅಕ್ಕಲ ಮುಖಾಂತರ ಈ ಒಂದು ಸಮಾಜಕ್ಕೂ ಸಮಾಜ ಸೇವೆ ಅಂಚನೆ ಶೈಕ್ಷಣಿಕ ರಾಜಕೀಯ ಈ ರೀತಿಯ ತಿಳುವಳಿಕೆಯನ್ನು ಕೊಟ್ಟು ಸಮಾಜ ಸೇವೆ ಮಲ್ಪನೊಟ್ಟಿಗೆ ಅಕ್ಕಲ ಒಂದು ಪ್ರತಿಭೆಯನ್ನು ರೂಪಿಸುವಂತಿನ ಆ ಪ್ರತಿಭೆಗೆ ಈ ಪರಿಸರದ ಪ್ರತಿಭೆಗೆ ಒಂದು ವೇದಿಕೆಯನ್ನು ಕಲ್ಪಿಸಿಕೊಂಡು ಅಕ್ಕಲ ಪ್ರತಿಭೆಯನ್ನು ಬಕಲ ಸ್ಫೂರ್ತಿ ಕೊಡ್ಪಂಚಿನ ಬೇರೆ ಬೇರೆ ರೀತಿಯ ನಿರಂತರವಾದ ಈ ಚಟುವಟಿಕೆಯನ್ನು ಈ ಸಮಾಜಕ್ಕೂ ಈ ಯುವಕ ಮಂಡಲ 55 ವರ್ಷ ಮುಟ್ಟ ನಿರಂತರ ಕೊರೋನಾ ಎಂಗಲ ಅಧ್ಯಕ್ಷರ ಪಲ್ಲಕನೆ ಯುವಕ ಮಂಡಲ 300 ಯುವಕ ಮಂಡಲ ಬಂಡ ಇಡೀ 300ಗೂ ಸಂಬಂಧಪಟ್ಟ ಒಂದು ಸಂಸ್ಥೆ ಐತೊಟ್ಟಿಗೆ ಈ ಸಂಸ್ಥೆ ಉಪ್ಪುನ ಜಾಗೆ 300 ಪೆರ್ಮಣ್ಣೂರು ಸೋಮೇಶ್ವರ ಈ ಮೂಜಿ ಗ್ರಾಮದ ಗಡಿ ಪ್ರದೇಶ ವ್ಯಕ್ತಿಗಳವರ ಮೂಜಿ ಗ್ರಾಮದ ಕುಲನಲ ಸೇವೆಯನ್ನು ಸಮಾಜ ಸೇವೆ ಮಲ್ಪರೆ ಈ ಯುವಕ ಮಂಡಲ ಮಲ್ತು ಒಂದೇ ಬರ್ತಾರೆ. ಐತೊಟ್ಟಿಗೆ ಇತ್ತೆ ಒಂದು ಕಾರಣ 35 ವರ್ಷದ ಇಂಚಿ ನಮ್ಮ ಈ ಪರಿಸರದ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ಸ್ಫೂರ್ತಿ ಕೊರಿಯರೆ ಅಂಚಿನ ವಿದ್ಯಾಭ್ಯಾಸದ ಒಂದು ಬಲ ಬರೆಯರೆ ಕೊಡದೆ ಒಂದು ಪುಸ್ತಕ ವಿತರಣಾ ಕಾರ್ಯಕ್ರಮವನ್ನು ಆರಂಭ ಮಾಡಿ ಹೊರಟು ಪುಸ್ತಕದ ಒಟ್ಟಿಗೆ ಅದ್ರಿಗೆ ಯೂನಿಫಾರ್ಮು ಅಂಚಿನ ಬ್ಯಾಗ್ ನೇನು ಮಾತ್ರ ಕೊರೋದು ಬಂತು. ಕ್ರಮೇಣ ಯುವಕ ಮಂಡಲದ ಈ ಕಾರ್ಯಕ್ರಮಕ್ಕೂ ಮೆಚ್ಚುಗೆ ಜನಕುಲ ವ್ಯಕ್ತಪಡಿಸಿದೆ. ಸಾಹಿತಿ ಯಕ್ಷಗಾನ ಕಲಾವಿದರು ಪ್ರಮೀಳಾ ದೀಪಕ್ ಪೆರ್ಮುದೆ, 300 ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆದ ಮುಖ್ಯ ಶಿಕ್ಷಕಿಯರು ಪ್ರಮೀಳಾ ಗ್ರೇಸಿ ಡಿಸೋಜಾ ಇಂಚಿತ್ತಿ ಪ್ರಮುಖರು ಲೇಸಗದ್ದಿಗಿಡಿತ್ತೊಂದು ಶುಭ ಹಾರೈಸಿರು. ಗೌರವ ಅಧ್ಯಕ್ಷರು ಎಸ್ ಶಶೀಂದ್ರ ಕುಕ್ಯಾನ್, ಮೋಹನ್ ದಾಸ್, ರೋಹಿತ್ ಕೆ, ರಕ್ಷಿತ್ ಕೆ ಲೇಸ ಮುತಾಲಿಕಿಡಿತ್ತೇರು. ಈ ಪೊರ್ತು ಎರ್ಮನುತ್ತ ಸೊನ್ಪತೊರ್ಮ ಅರ್ಹ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕಲೆನ್ ಪಟ್ಟಿಯರು. ಮುನ್ನೂರು ಯುವಕ ಮಂಡಲದ ಅಧ್ಯಕ್ಷರು ಹರೀಶ್ ಮುಂಡೋಳಿ ಸಭೆ ನೆತ್ಕೊಂಡಿರು. ವಸಂತ್ ಸಭೆ ಸುಧಾರಿಕೆ ಮಲ್ತೇರು. ಉಪಾಧ್ಯಕ್ಷರು ಗಣೇಶ್ ಟೈಲರ್ ಸೊಲ್ಮೆ ಸಂದಾಯರು. ಸುದ್ದಿಗೊಂಚಲಿಗೆ ಸ್ವಾಗತ. ಮನೆಗೊಂದು ಗಿಡ ಊರಿಗೊಂದು ವನ ಪಂಪಿನ ವಿಶೇಷ ಯೋಜನೆಡು ಉಳ್ಳಾಲ ಪ್ರಖಂಡದ ವಿಶ್ವ ಹಿಂದೂ ಪರಿಷತ್ ಬಕ ಬಜರಂಗ ದಳದ ಒಟ್ಟು ಸೇರಿಗೆಡು ಸುಮಾರು 1,000 ದೈ ನಡ್ಪುಣ ಬಕ ವಿತರಣೆ ಮನ್ಪುನ ಕಾರ್ಯಕ್ರಮಗೂ ಕುತ್ತಾರು ಬಾಲ ಸಂರಕ್ಷಣಾ ಕೇಂದ್ರಡು ಶನಿವಾರ ಬೈಯಡು ಚಾಲನೆ ಕೊರಿಯರು. ಇಲ್ಲಗೊಂಜಿ ದೈ ಊರುಗೊಂಜಿ ದೈತೋಟ ಪಂಪಿನ ವಿಶೇಷ ಯೋಜನೆಡು ಉಳ್ಳಾಲ ಪ್ರಖಂಡದ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಮುತಾಲಿಕೆಡು ಕುತ್ತಾರು ಬಾಲ ಸಂರಕ್ಷಣಾ ಕೇಂದ್ರಡು ಶನಿವಾರ ಬೈಯಗ ಅಟೆಂಡ್ ಮಲ್ತಿನ ಈ ಕಾರ್ಯಕ್ರಮ ಕುಡ್ಲ ಲಯನ್ಸ್ ಕ್ಲಬ್, ಕುಡ್ಲ ಸೀಸೈಡ್ ರೋಟರಿ ಕ್ಲಬ್ ಸಹಕಾರ ನಡೆದಲು. ಕುತ್ತಾರು ಬಾಲ ಸಂರಕ್ಷಣಾ ಕೇಂದ್ರದ ಸಂಚಾಲಕರು ಡಾಕ್ಟರ್ ಅನಂತ ಕೃಷ್ಣ ಭಟ್ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಕಾರ್ಯಕ್ರಮಕ್ಕೆ ಎಡಬೈಕೆರು. ಅಥವಾ ಮರ ಅದು ಜೋರು ಬಿಸಿಲು, ಆ ಬಿಸಿಲನ್ನೆಲ್ಲ ಅದು ತೆಕ್ಕೊಡ್ತದೆ. ಅದರ ಅಡಿಯಲ್ಲಿ ಬಂದವರಿಗೆ ಏನು ಕೊಡ್ತದೆ? ತಂಪು ಕೊಡ್ತದೆ, ಹೌದಾ? ಆ ಬಿಸಿಲಲ್ಲಿ ಪಾಪ ಅದೇ ತೆಕ್ಕೊಳ್ತದೆ. ಅದು ತೆಕ್ಕೊಂಡು ಯಾರು ಮೊದಲನೇ ಕಾಲದಲ್ಲಿ ನಡ್ಕೊಂಡು ಹೋಗುವಂಥದ್ದು ಒಂದು ಕಾಲ. ಈಗ ಅಂದರೆ ಹಾಗೆ ಆದರೂ ಕೂಡ ಶೆಕೆ ಅಂತೇಳಿ ಮರದ ಅಡಿಗೆ ನಾವು ಬರ್ತೇವೆ, ತಂಪು ಕೊಡ್ತೇವೆ. ಮೂರನೇದು ಮಾವಿನ ಹಣ್ಣು ಇರ್ಬೋದು, ಗೇರು ಹಣ್ಣು ಇರ್ಬೋದು, ಬೇರೆ ಬೇರೆ ಹಣ್ಣುಗಳು. ಅದು ಈಗ ನೆಲದ ಹೊಟ್ಟೆ ಮಾಡಿ ನಾವು ಕೂಡ ಹೇಳ್ತೇವೆ, ಅಲ್ಲಿ ಸಿಕ್ಕುವುದಿಲ್ಲ, ಅದು ಮರದಲ್ಲೇ ಸಿಕ್ಕುವಂಥದ್ದು, ಹೌದಾ?
ಪ್ಲಾಸ್ಟಿಕ್ಕಿನ ಗಿಡ ನೆಟ್ಟದಲ್ಲಿ ಹಣ್ಣು ಸಿಗ್ತದ, ಇಲ್ಲಿ ನೆಗೆ ಬಂತು. ನಾನು ಪಾಠ ಮಾಡೋ ಎಲ್ಲರೂ ನೋಡ್ತಾ ಇದ್ದ ಹಾಗೆ ಪ್ರತಿಯೊಬ್ಬರನ್ನು ನೋಡ್ತಾ ನಾನು ಹೇಳ್ತಾ ಹೋಗ್ತೇನೆ. ಮೂರನೇದು ನಮಗೆ ಹೂ ಕೊಡ್ತದೆ, ಚಂದ ಮಾಡಿ ದೇವರಿಗೆ ನಾವು ಇಡ್ತೇವೆ, ಕಾಯಿ ಕೊಡ್ತದೆ, ಹಣ್ಣು ಕೊಡ್ತದೆ, ಎಲ್ಲ ಗಿಡಗಳೇ ಕೊಡೋದು. ಪ್ಲಾಸ್ಟಿಕ್ ನಮಗೆ ಕೊಡೋದಿಲ್ಲ. ಪ್ಲಾಸ್ಟಿಕ್ ಏನಾದರೂ ಮಣ್ಣಲ್ಲಿ ಬಿತ್ತುತ್ತಾದರೆ ಆ ಮಣ್ಣು ಕೂಡ ಹೋಯಿತು. ಪ್ಲಾಸ್ಟಿಕ್ 100 ವರ್ಷ ಅಲ್ಲ 1000 ವರ್ಷ ಅಲ್ಲ ಹಾಗೆ ಕರಗುವುದಿಲ್ಲ. ಅದಕ್ಕಾಗಿ ನಾವು ಈ ಪರಿಸರ ದಿನಾಚರಣೆ ನಾಳೆ 5ನೇ ತಾರೀಕು ಗಿಡಗಳನ್ನು ನೆಡಬೇಕು. ಸ್ವಾತಂತ್ರ್ಯ ಬಂದ ನಂತರ ಕಾಡು ಕಡಿಬಾರದು, ನಾಡು ಬೆಳೆಸಬೇಕು, ಹಸಿರಿನ ಹೊದಿಕೆ ಅದು ಕಡಿಮೆ ಆಗಬಾರ್ದು. ಹೀಗೆಲ್ಲ ದೊಡ್ಡ ದೊಡ್ಡ ವಿಷಯಗಳನ್ನು ನಾವು ಸಣ್ಣದಲ್ಲಿ ಆಚರಿಸುವಂಥದ್ದು. ಈಗ 2 ಕಡೆಯಲ್ಲಿ ಸಹ ಗಿಡ ಕಂಡಾಗ ಎಷ್ಟು ಖುಷಿ ಆಗ್ತದೆ. ಹಾಗಾಗಿ ನಾವು ಇಲ್ಲಿ 1.5 ಎಕರೆ ಜಾಗದಲ್ಲಿ ಸಮಾಪಾಲು ಮಾಡಿ ಮಕ್ಕಳಿಗೆ ಆಟಕ್ಕೆ ಇನ್ನು ಅರ್ಧ ತೋಟಕ್ಕೆ ಅಂತ ನಮ್ಗೆ ಇಟ್ಟದ್ದು. ಆವತ್ತಿನ ಇವತ್ತಿನವರೆಗೆ ಕೂಡ ಅದೇ ಕಾನ್ಸೆಪ್ಟ್. 45ನೇ ವರ್ಷ ನಾವು ಈ ವ್ಯವಸ್ಥೆಯಲ್ಲಿದ್ದೇವೆ. ಕುಡ್ಲ ಲಯನ್ಸ್ ಕ್ಲಬ್ ಅಧ್ಯಕ್ಷರು ಸುರೇಶ್ ಕುಮಾರ್ ಪಾತಿರೊಂದು ದೈ ನಡುಪುನ ಅಗತ್ಯದ ಬಗ್ಗೆ ತೆರಿಪಾಯರು. ಇದು ಬಿಲ್ಡಿಂಗ್ಗಳು ಜಾಸ್ತಿ ಆದರೆ ಎಲ್ಲ ಕಡೆ ಬಿಸಿ ಜಾಸ್ತಿ ಆದರೆ ಎಲ್ಲ ಗಾಳಿ ಮೇಲೆ ಹೋಗ್ತದೆ, ಕೆಳಗೆ ಬರಲಿಕ್ಕೆ ಜಾಗ. ಅದಕ್ಕೆ ನಾವೇನು ಮಾಡಬೇಕು, ಈಗ ಎಲ್ರಿಗೂ ಗೊತ್ತಾಗಿದೆ, ಈಗ ಗೌರ್ಮೆಂಟ್ ಜಾಬ್ ಎಕ್ಸಾಮ್ ಕೂಡ ಒಂದು ಸಬ್ಜೆಕ್ಟ್ ಉಂಟು ಎನ್ವಿರಾನ್ಮೆಂಟ್ ಅಂತ. ನಾವು ಪರಿಸರದ ಬಗ್ಗೆ ಜಾಗೃತ ಆಗಲಿ. ಗಿಡ ನೆಡಲಿಲ್ಲ ಅಂದರೆ ಮುಂದೊಂದು ದಿನ ನೀರೇ ಬೀಳೋದಿಲ್ಲ, ಮಳೆ ಬರೋದೇ ಇಲ್ಲ. ಯಾಕಂದರೆ ಗಾಳಿ ಬಿಸಿ ಗಾಳಿ ಮೇಲೆ ಹೋಗ್ತದೆ, ಎಲ್ಲೋ ಹೋಗಿ ಬೀಳುತ್ತೆ. ಈಗ ನೋಡಿ ಮಳೆ ಒಮ್ಮೊಮ್ಮೆ ಒಂದೊಂದು ಕಡೆ ಹೋಗಿಬಿಡೋದು, ಒಂದು ಕಡೆ ಜೋರು ಮಳೆ, ಒಂದು ಕಡೆ ಮಳೆನೇ ಇರುತ್ತೆ. ಯಾಕೆ ಆ ಕಡೆ ಬಿಸಿ ಜಾಸ್ತಿ ಇರ್ತದೆ. ಅದಕ್ಕೆ ನಾವು ಒಂದು 170 ಕೋಟಿ 140 ಕೋಟಿ ಜನ ಇದ್ದೇವೆ. ಒಬ್ಬೊಬ್ಬರು 10 ಕೋಟಿಯ 10 ಗಿಡವ 1,000 ಗಿಡವ ನೆಟ್ಟರೆ ಆಟೋಮೆಟಿಕ್ಲಿ ಪರಿಸರ ಹಸಿರಾಗಿರ್ತದೆ. ಅದು ನಮ್ಮ ಭಾರತ ದೇಶ ಪುಣ್ಯ ಮಾಡಿದ ದೇಶ. ಯಾಕೆ ಹಿಮಾಲಯ ಬೆಟ್ಟ ಇದೆ, ಪಶ್ಚಿಮ ಘಟ್ಟ ಇದೆ, ಪೂರ್ವ ಘಟ್ಟಗಳಿದೆ. ಅದೆಲ್ಲ ತಡೆದು ನಮಗೆ ನೀರನ್ನು ಕೊಡ್ತೀವಿ. ಅದಕ್ಕಾಗಿ ನಾವು ಈ ಪರಿಸರ ಬೆಳೆಸುವ ಬಗ್ಗೆ ತುಂಬ ಜಾಗೃತರಾಗಬೇಕು. ಅದಕ್ಕೆ ನಾವು ಗಿಡಗಳೆಲ್ಲ ಕೀಳಬಾರ್ದು ಅಂತ ಹೇಳಿ. ಯಾಕಂದರೆ ಹಸಿರು ಜಾಸ್ತಿ ಬಂದಷ್ಟು ನಮ್ಮ ದೇಶದಲ್ಲಿ ಮಳೆ ಬೆಳೆ ಚೆನ್ನಾಗಿರ್ತದೆ. ನೀವು ಉತ್ತರ ಕಡೆ ಹೋದರೆ ಅಮೇರಿಕಾವೋ ರಷ್ಯಾವೋ ಆ ಕಡೆ ಎಲ್ಲ ಮಳೆ ಜಾಸ್ತಿ ಇಲ್ಲ. UK ಎಲ್ಲ ಹೋದರೆ ಮಳೆ ಇಲ್ಲ. ಸೊ ಮಳೆ ಜಾಸ್ತಿ ಇಲ್ಲ ಅಂದರೆ ಅಲ್ಲಿ ಕೃಷಿ ಮಾಡೋಕ್ಕಾಗ. ನಮ್ಮಲ್ಲಿ ಎಲ್ಲ ಥರದ ಕೃಷಿಗಳು, ಅದಕ್ಕೆ ನಾವು ಏನು ಹೇಳ್ತೇವೆ, ಎಲ್ಲ ರೀತಿಯ ಸಸ್ಯವರ್ಗಗಳು ಪ್ರಾಣಿವರ್ಗಗಳು ನಮ್ಮ ದೇಶದಲ್ಲಿ ಇದೆ. ಅದಕ್ಕೆ ನಾವು ಪುಣ್ಯ ಮಾಡಿದ್ದೇವೆ. ಹಾಗಾಗಿ ನಮ್ಮ ದೇಶ ಇದೇ ರೀತಿ ಮುಂದುವರಿಸಿಕೊಂಡು ಹೋಗಬೇಕಾದ್ರೆ ಪರಿಸರ ಬೆಳೆಸುವುದು ಅಗತ್ಯ. ವಿಶ್ವ ಹಿಂದೂ ಪರಿಷತ್ 5 ವರ್ಷ ಪೂರೈಸಾಯಿನ ಹಿನ್ನೆಲೆಡು ಪರಿಸರದ ಬೇತೆ ಬೇತೆ ಸಂಘ ಸಂಸ್ಥೆಲದ ಸಹಕಾರಡು ಈ ವರ್ಷ ಸಾರ ದೈ ನಡುಪುನ ವಿಶೇಷ ಕಾರ್ಯಕ್ರಮವನ್ನು ಪಾಡೊಂದ ಪಣದು ವಿಶ್ವ ಹಿಂದೂ ಪರಿಷತ್ ಬಿ ನಾರಾಯಣ್ ಕುಂಪಲ ತೆರಿಪಾಯರು. ಆಗ ನಮಗೆ ಒಂದಷ್ಟು ಇಂಥ ಒಂದು ಅಕಾಡೆಮಿ ನಡೆಸುವವರು ಅಥವಾ ಶಾಲೆ ನಡೆಸುವವರು ಸಿಕ್ಕಿದಾಗ ಅವರಿಗೆ ಏನಾದರೂ ಒಂದು ಫೀಸ್ನಲ್ಲಿ ಅಥವಾ ಇನ್ನಿತರ ವ್ಯವಸ್ಥೆಯಲ್ಲಿ ಕನ್ಸೆಷನ್ ಮೂಲಕ ಅವಕಾಶ ಕೊಟ್ಟರೆ ಆ ಮಕ್ಕಳಿಗೆ ಒಂದು ಪ್ರೇರಣೆ ಬರ್ತದೆ. ಆ ಮಕ್ಕಳನ್ನು ನೋಡಿ ಇತರ ಮಕ್ಕಳು ಕೂಡ ನಾನು ಅಂಥವರಾಗಬೇಕು ಇಂಥವರಾಗಬೇಕು ಅಂತೇಳಿ ಪ್ರಯತ್ನ ಮಾಡ್ತಾರೆ. ಆ ಮೂಲಕ ನಮ್ಮ ದೇಶದ ಒಂದು ಪ್ರಜೆಗಳು ಸತ್ಪ್ರಜೆಗಾಗಲಿಕ್ಕೆ, ಒಂದು ಒಳ್ಳೆಯ ರಾಷ್ಟ್ರಭಕ್ತಿಯನ್ನು ಹೊಂದಿರತಕ್ಕಂಥ ಸಂಸ್ಕಾರವಂತ ಪ್ರಜೆಗಳ ನಿರ್ಮಾಣಕ್ಕೆ ಸಹಕಾರಿ ಆಗ್ತದೆ ಅಂತೇಳಿ ಅನಿಸುತ್ತಾ, ಮಕ್ಕಳೇ ಪರಿಸರ ಉಳಿಸಬೇಕು, ಪರಿಸರ ಬೆಳೆಸಬೇಕು. ಅದಕ್ಕೆ ಗಿಡ ಮರಗಳು ನಮಗೆ ಅತಿ ಅಗತ್ಯ. ಹಾಗೆ ಹೇಳಿದ್ದು ನಾನು ಮತ್ತೆ ಅದನ್ನೇ ರಿಪೀಟ್ ಮಾಡೋದಿಲ್ಲ. ಆದರೆ ನಮ್ಮಲ್ಲಿ ಕೂಡ ಜಾಗೃತಿ ಭಾವನೆ ಬರಬೇಕು. ಇದು ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಪರಿಸರ ಜಾಗೃತಿ ಬಗ್ಗೆ ನಮಗೆ ಪ್ರಬಂಧ ಬರೆಯಲಿಕ್ಕೆ ಹೇಳ್ತಾರೆ. ಆದರೆ ಶಾಲಾ ಕಾಲೇಜುಗಳಲ್ಲಿ ಗಿಡ ನೆಟ್ಟು ಬೆಳೆಸುವ ಬಗ್ಗೆ ತಿಳಿಸುವುದು ತೀರ ಕಡಿಮೆ ಆಗಿದೆ. ಕೇವಲ ಮಾರ್ಕ್ಗಳಿಗೆ ಮಾತ್ರ ಆಗಿದೆ. ಅದರ ಬದಲಿಗೆ ನಾವು ನಮ್ಮ ಮನೆಗೆ ಹಿತ್ತಲಲ್ಲಿ ನಾವೀಗ ಗಿಡ ಕೊಟ್ಟರು ಕೂಡ ಅದನ್ನು ಕೊಂಡೋಗಿ ನಮ್ಮ ಮನೆಗಳಲ್ಲಿ ನೆಟ್ಟು ಅದಕ್ಕೆ ನೀರು ಹಾಕುವಂಥ ವ್ಯವಸ್ಥೆ ಮಾಡಿದರೆ ಖಂಡಿತವಾಗಿಯೂ ನಾವು ಬೆಳೆದು ದೊಡ್ಡಾದಂಥ ನಮ್ಮ ಮಕ್ಕಳಿಗೆ ಮತ್ತೆ ತಿಳಿಸಿದೆ. ವಿಶ್ವ ಹಿಂದೂ ಪರಿಷತ್ ವಿಭಾಗ ಸಹ ಸೇವಾ ಪ್ರಮುಖ್ ಗೋಪಾಲ್ ಕುತ್ತಾರ್, ಜಿಲ್ಲಾ ಸೇವಾ ಪ್ರಮುಖ್ ಪ್ರವೀಣ್ ಕುತ್ತಾರ್, ಕುತ್ತಾರ್ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ ಕಾರ್ಯದರ್ಶಿ ಪವಿತ್ರ ಕುಮಾರ್ ಗಟ್ಟಿ, ಕುತ್ತಾರ್ ಹಿಂದೂ ರುದ್ರಭೂಮಿ ಸಮಿತಿ ಕಾರ್ಯದರ್ಶಿ ಕಿಶೋರ್ ಕುಮಾರ್ ಕುತ್ತಾರ್ ಇಂಚಿತ್ತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡುತ್ತಿದ್ದರು. ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಪ್ರಚಾರ ಪ್ರಮುಖ್ ಆಶಿಕ್ ಗೋಪಾಲಕೃಷ್ಣ ಸಭೆ ನಿಂತ್ಕೊಂಡು ಸಭೆ ಸ್ಥಾರಿಕೆ ಮಾಡಿದರು.
ಸುದ್ದಿಗೊಂಚಲಿಗೆ ಸ್ವಾಗತ. ಸೋಮೇಶ್ವರ ಬಾಸ್ರಿತಾಯರ ಬೈಲದ ಶ್ರೀ ರಕ್ತೇಶ್ವರಿ ದೈವಸ್ಥಾನದ ಸೇವಾ ಕಾರ್ಯಕ್ರಮಗಳಿಗೆ ಪೂರಕವಾದ ಕಾರ್ಯಾಚರಣೆ ಮಂತೊಂದು ಬತ್ತಿನ ರಕ್ತೇಶ್ವರಿ ಬಳಗ ಸೋಮೇಶ್ವರ RBS ಇದೆತ್ತ ಬೊಳ್ಳಿ ಪರ್ಬೋತ್ಸವದ ಉದಿಪನ ಲೇಸು ಐತಾರ ಬೈಯಡು ಶ್ರೀ ಕ್ಷೇತ್ರದ ಅನ್ನಪೂರ್ಣೇಶ್ವರಿ ಸಭಾಂಗಣ ನಡೆತನು. ಸೋಮೇಶ್ವರ ಬಾಶ್ರಿತಾಯರ ಬೈಲ್ ಶ್ರೀ ರಕ್ತೇಶ್ವರಿ ದೈವಸ್ಥಾನದ ಧಾರ್ಮಿಕ ಚಟುವಟಿಕೆಗೆ ಪೂರಕ ಕೆಲಸ ಮಲ್ತೊಂದು ಪುಟ್ಟು ಪಡೆಯಿನ ರಕ್ತೇಶ್ವರಿ ಬಳಗ ಸೋಮೇಶ್ವರ ಇತ್ತೆ ಯಶಸ್ವಿ 25ನೇ ವರ್ಷಗೂ ಪೆಜ್ಜೆದಿ ಒಂದುಂಡು. ಸಾಮಾಜಿಕ ಧಾರ್ಮಿಕ ಚಟುವಟಿಕೆಗಳಿಗೆ ಮಲ್ಲ ಪುದರ್ ಪಡೆಯಿನ ರಕ್ತೇಶ್ವರಿ ಬಳಗದ ಬೊಳ್ಳಿ ಪರ್ಬೋತ್ಸವ ಉದಿಪನ ಲೇಸು ಶ್ರೀ ರಕ್ತೇಶ್ವರಿ ದೈವಸ್ಥಾನದ ಅನ್ನಪೂರ್ಣೇಶ್ವರಿ ಸಭಾಂಗಣಡು ಐತಾರ ಬಯಗ ನಡೆತನು. ಉಳ್ಳಾಲ ಉಳಿಯ ಶ್ರೀ ಉಳ್ಳಾಲ್ತಿ ಧರ್ಮರಸರ ಕ್ಷೇತ್ರದ ಧರ್ಮದರ್ಶಿಲು ಪೂಜ್ಯ ದೇವಮೂಲ್ಯನ್ಯರು ತುಡರ್ ಬೆಳಗಾದ RBS ಬೊಳ್ಳಿ ಪರ್ಬೋತ್ಸವಗೂ ಚಾಲನೆ ಕೊರಿಯರು. ರಕ್ತೇಶ್ವರಿ ಬಳಗದ ಚವನೇರು ಕಜೋ ಪೆಚ್ಚೊಂದು ಸಾಮಾಜಿಕ ಸೇವೆ ಮಲ್ಪುನ ಧಾರ್ಮಿಕ ಕ್ಷೇತ್ರದಲ್ಲಿಡು ಬೇಲೆ ಮಲ್ಪುನ ಓಲ್ತುಂಡಲ ತೋಜಿದು ಬರ್ಕೊಂಡು ಮೊಕ್ಲಿನ 25ನೇ ವರ್ಷದ ಉದಿಪನದ ಕಾರ್ಯಕ್ರಮಡು ಪಾಲ್ಪಡೆಪಿನ ಯೋಗ ತಂಕಲ ತಿಕ್ಕದಂಡು ಅವಿರ್ದಲ ಹೆಚ್ಚಿಗೆ ತನ್ನ ಗುರುಕ್ಲು ಮೋಹನ್ ಮಾಸ್ಟರ್ನೊಟ್ಟಿಗೆ ಕುಲ್ಲುನ ಯೋಗ ಭಾಗ್ಯಲ ತಿಕ್ಕದನು ಪಂಡತೆರಿಪಾಯಿನ ಪೂಜ್ಯ ದೇವಮೂಲ್ಯನ್ಯರು ರಕ್ತೇಶ್ವರಿ ಬಳಗದ ಬೊಳ್ಳಿ ಪರ್ಬ ಪೊರ್ಲುಡೆ ನಡಪಡು ಪಣದು ಆಶೀರ್ವಚನದ ಪಾತೆರ ಪಂಡೇರು. ರಾಮದಾಸರಡಾವಡು ಅತ್ತಂದಾಡ ರವಿಶಂಕರಡಾವಡು ಈ ವಿಷಯ ಪಂಡಿಜ ನಿನ್ನ ಶಿಷ್ಯರಿಂದ ವೇದಿಕೆಡೆ ಮಣ್ಣನೇ ಪೊರ್ಲು ಐಕೋಸ್ಕರವಾದ ಯಾನ್ ಇನಿ ವೇದಿಕೆಡು ಈ ಪೊರ್ಲ ಕಂಟ್ರು ಪಾತೆರೊಡುಂದಾಂಡಲ ಆರ್ಕೋರ್ನ ವಿದ್ಯಾಭ್ಯಾಸ ಎಂಕ್ ಪೂರಕವಾದ ಯಾನ್ ಪನಿಯರ ಈ ವೇದಿಕೆ ಪನಿಯರ ಇಷ್ಟಪಡತ್ತೆ ಮಾತ್ರ ತಂದೆ ರಕ್ತೇಶ್ವರಿ ಬಳಗ ಬಂತು ನಾವು ಉಳ್ಳಾಲ ಕ್ಷೇತ್ರ ತಂದೆ ಬಾತಿಯಲ್ ಮಾತ ಕ್ಷೇತ್ರಡ್ಲ ರಕ್ತೇಶ್ವರಿ ಬಳಗ ಬಂಪಿನ ಮಾತೆರ್ಗ ಚಿರಪರಿಚಿತ ದಾಯಪಂಡಂದಾಂಡ ಓಲಾಂಡ ಸ್ವಚ್ಛತಾ ಕಾರ್ಯಕ್ರಮ ಉಂಡಂದಾಂಡಲ್ ಅವ್ ರಕ್ತೇಶ್ವರಿ ಬಳಗ ಉಂಡು ಯಾನ್ ಕೆಲಸದ ಯೂಟ್ಯೂಬ್ ಉಡ್ಲ ತೂಪೆ ಕಜಾವ್ ಬೆಜ್ಜನ್ ಲೊಪ್ಪೇರು ಒಂಜಿ ಕೋಟು ಪಾಡಂದು ಐತೊಟ್ಟಿಗೆ ರವಿಶಂಕರ್ ಲೊಪ್ಪೇರು ರಾಮದಾಸರು ದುಂಬುಡೆ ಉಪ್ಪೇರು ಆ ರಕ್ಲೆಗೆ ಒಂಜಿ ಮಾರ್ಗದರ್ಶಕರ್ಲ ಸಾಮಾಜಿಕ ಕ್ಷೇತ್ರದುಂಡ ಐಟ್ಲ ತನ್ನಂತ ತೊಡಗಿಸಿನಂತಿನ ವ್ಯಕ್ತಿತ್ವ ಧಾರ್ಮಿಕ ಕ್ಷೇತ್ರದುಂಡ ವಾ ಬ್ರಹ್ಮಕಲಶೋತ್ಸವ ಅವಡು ಅತ್ತಂದಾಂಡ ವಾ ವಿವಿಧ ಕಾರ್ಯಕ್ರಮ ಅವಡು ಐಟ್ ರಕ್ತೇಶ್ವರಿ ಬಳಗ ಉಂಡು ಆ ಬುಡಿ ಶ್ರಮಾದಾನನ ಸೋಮೇಶ್ವರದ ಅವಡು ಪ್ರತಿ ಒಂಜಿ ದೇವತಾ ಕಾರ್ಯಕ್ರಮದ ಧಾರ್ಮಿಕ ಕ್ಷೇತ್ರದ ಶ್ರಮಾದಾನ ಅವಡು ಐಟ್ ರಕ್ತೇಶ್ವರ ಬಳಗ ಉಂಡು ಇನಿ ರಕ್ತೇಶ್ವರ ಬಳಗಗೆ 25 ವರ್ಷ ಆತಂದು ಒಂಜಿ ಸಂಸ್ಥೆ ಉದೀಪನ ಆಪನ ಮಲ್ಲ ವಿಷಯ ಅತ್ತು ಆಂಡ ಉದೀಪನ ಆದ ಐನು ಮುಂದುವರಿಸಿದ ಪೋಪುನಂಚಿನ ಮಹಾಯಾಗ ಅಂದ ಪನಿಯರೇನು ಇಷ್ಟಪಡಪೆ. ನಾಟ್ಯಾಚಾರ್ಯ ಕರ್ನಾಟಕ ಕಲಾ ತಿಲಕ ಉಳ್ಳಾಲ ಮೋಹನ್ ಕುಮಾರ್ ರಕ್ತೇಶ್ವರಿ ದೈವಸ್ಥಾನ ಬೊಕ್ಕ ರಕ್ತೇಶ್ವರಿ ಬಳಗದ ಕಾರ್ಯಕ್ರಮಗೂ ತಾನು ಏಪಲ ಬರೊಂದಿತ್ತೆ ಇತ್ತೆ 4 ವರ್ಷಡು ಬರಿಯರೆ ಒಂದೇ ತೊಂದರೆ ಆತಂಡಲ ಆಕ್ಲಿನ ಕಾರ್ಯಕ್ರಮದ ಬಗೆಟ್ ತಿರಿಯೊಂದುಪ್ಪುವೆ ಆಕ್ಲಿನ ಬೊಳ್ಳಿ ಪರ್ಬ ಪೊರ್ಲುಡೆ ನಡಪಡು ಪಂಡದು ಎಡಬೈಕೇರು ಭಾಗ್ಯ ಪಂಡದು ಈ ಭಾಗ್ಯವನ್ನು ಒದಗಿಸಿಕೊಡ್ತನಕ್ಲು ರಕ್ತೇಶ್ವರಿ ಬಳಗದಕ್ಲು ಐಟ್ಟ ಮುಖ್ಯ ಮಂತ್ರಿ ರವಿ ಪಂಡದೆ ಲೆಪ್ಪನಾಯನು ಹಾಗೆ ಸಾಧಾರಣ 25 ವರ್ಷದಂಚಿ ಎಂಕ್ಲ ಇಲ್ಲಲ್ಲ ಎಂಕ್ಲಿಗೆ ಇಲ್ಲದಕ್ಲನೇ ಸಂಬಂಧ ಲೆಕ್ಕ ಇತ್ತೆಲ್ಲ ಎಂಕ್ಲ ಅಂಚನೆ ಉಳ್ಳ ಅಂಚ ಆಯದಕ್ಕೆ ಕಾರಣ ಈ ಯಾನೆ ಎತ್ತೋ ಸಮಯ ಬರೋಡು ಇತ್ತಿ ಪ್ರತಿ ಕಾರ್ಯಕ್ರಮಕ್ಕೆ ಬತ್ತೊಂದುತ್ತೆ ವರ್ಷ ಮುಂದಕ್ಕೆ ಇತ್ತೆ ಒಂದು ಕೆಲವು ಸಮಯದಂಚ ಬತ್ತೊಂದುಜ್ಜಿ ಎಂಗೆ ಮೂಲ ಬತ್ತು ನನಗೆ ಭಾರಿ ಆಶ್ಚರ್ಯ ಆಡಿದ್ದು ಬೇತಿನ ಒಂದು ಆತನ ಬಂದದು ಅಂಚ ಇದಕ್ಕೆ ನಮ್ಮ ರಕ್ತೇಶ್ವರಿ ಬಳಗದಕ್ಕಲು ಮಾತಿರ್ಲ ಎಡ್ಡೆ ಗುಣತ ಜವನೇರು ಬೇಕಲು ಒಟ್ಟಿಗೆ ಸೇರಿ ಒಂದೇ ಬುದ್ಧುಡು ಇತ್ತದು ಒಟ್ಟಿಗೆ ಸೇರ್ದು ಸಮಾಜ ಸೇವೆದೊಟ್ಟಿಗೆ ಮಾತಾ ಸೇವೆಯಿಂದ ಮಂತೊಂದುಲ್ಲೇರು ಬೇಕಲಿಗೆ ಭಗವಂತನ ಅನುಗ್ರಹ ಸೋಮನಾಥ ದೇವರನ ಆಶೀರ್ವಾದ ರಕ್ತೇಶ್ವರಿನ ಆಶೀರ್ವಾದ ಯಾಪಲ ಉಪ್ಪಡೆ. ಸೋಮೇಶ್ವರ ಶ್ರೀ ಸೋಮನಾಥ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ವಕೀಲರು ಬಿ ರವೀಂದ್ರನಾಥ್ ರೈಕ್ಲು ಲೇಸ್ದ ಗುರ್ಕಾರ್ನ ವಹಿಸೊಂದು ರಕ್ತೇಶ್ವರಿ ಬಳಗದಕ್ಲು ಶ್ರೀ ಸೋಮನಾಥ ದೇವಸ್ಥಾನದ ಪ್ರತಿಯೊಂಜಿ ಬೇಲೆಡು ತಂಕ್ಲೆಗ್ ಸಾಕಾರ ಕೊಪ್ಪೇರು ಅಂಚಾದು ಅಕ್ಲಿನ ಒಟ್ಟಿಗೆ ತಾನು ಏಪಲ ಉಲ್ಲೆ ಪಂಡು ತೆರಿಪಾಯರು. ಏಮೂಲೇನೆ ಆಶೀರ್ವಚನ ಮನ್ಪನಗ ಒಂಜಿ ಪಾತ್ರ ಬಂದಿರು ಒಂಜಿ ಸಂಸ್ಥೆ ಉದ್ದೀಪನ ಆಪನ ಮಲ್ಲ ವಿಷಯ ಅವು ನಡತೊಂದು ಇಂಚ ಬರ್ಪಣ
ಈ 25 ವರ್ಷ ಸುವರ್ಣ ಮಹೋತ್ಸವ ಈ ಮಕ್ಕಳು ಈ ರಕ್ತೇಶ್ವರಿ ಬಡಗ ತುಂಬುದಕ್ಕಲೆ ಇತ್ತಿದ್ದ ಮಕ್ಕಳು ಮುಂದೆ ಬರೆದು ನಕ್ಕಲು ಒಂದು ಅನನ್ಯ ಸೇವೆ ಧಾರ್ಮಿಕ ಕ್ಷೇತ್ರ ಗಾವಡು ಅಥವಾ ಸಮಾಜ ಗಾವಡು ನಿಜವಾಗಿ ದೇವರ ಮೆಚ್ಚಿನ ಚಿತ್ರ ಕೆಲಸ ನಕ್ಕಲು ಮಂತೊಂದುಲ್ಲೇರು ಈ ಸಂಸ್ಥೆಗೆ ಖಾಲಿ ಈತ ಪುದರ್ ಮಾತ್ರ ಅತ್ತ ನನ್ನ ತುಂಬಗೂ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಡನ್ನು ಯಾನ ಸಂದರ್ಭಡಿ ಅನ್ನು ಪ್ರಾರ್ಥನೆ ಮಾಡ್ಕೊಂಡು ರವಿ ಪ್ರಾಸ್ತಾವಿಕ ಇಂತು ಪಾತ್ರನಾಗ ಎನ್ನ ಬಗ್ಗೆ ಪಾತ್ರನಾಗ ಎಂಕ್ಲೆ ಭಾರಿ ಸಹಕಾರ ಕೊರ್ಪುನಾಡಿ ಆನ ಅಕ್ಲ ಸಹಕಾರ ಕೊರ್ಪುನ ನಗಣ್ಯ ಅಕ್ಲು ಕೊರ್ಪುನ ಚಿತ್ನ ಸಹಕಾರ ಎಂಕ್ ಚಿರಸ್ಮರಣೀಯ ದಯಬಣ್ಣ ನನ್ನ ರಡ್ಡು ಬ್ರಹ್ಮಕಲಶ ಒಡದು ಸೋಮೇಶ್ವರ ದೇವಸ್ಥಾನದ ಓವಂಜಿ ಪರ್ವ ಓವಂಜಿ ಎಡ್ಡೆಡ್ಡ ಕೆಲಸ ಪಡು ಜಾತ್ರೆ ಪಡು ಜಾತ್ರೆ ಮಕ್ಳಿಗೂ ಅಕ್ಲ ಪೂರ್ವ ಸಿದ್ಧತೆ ಅಕ್ಲು ಕೊರ್ಪುನ ಚಿತ್ನ ಸಹಕಾರ ನಂಗೆ ಟೆನ್ಷನ್ ಇದ್ದಿ ನಮ್ಮ ಅಧ್ಯಕ್ಷದ ಉಪ್ಪುಣಿ ಮಾತ್ರ ಪೂರ ಕೆಲಸ ರಥೋತ್ಸವ ಅನ್ನ ಸಂತರ್ಪಣೆ ಮಾಡು ಅದು ಬೇತೆ ಓವಂಜಿ ವಾದ್ಯ ಎಲ್ಲ ಬಂದದ್ದು ಬೇರೆ ಓಡು ಅಂಚಿತ್ನ ಒಂಜಿ ಕೆಲಸ ಒಂಜಿ ನಿಸ್ವಾರ್ಥ ಸೇವೆಯನ್ನು ನಮ್ಮ ರಾಮದಾಸರ ಮಾರ್ಗದರ್ಶನ ನೇತೃತ್ವೋಡು ಮುಲ್ಪದ ಮಾತೇನಲ್ಲ ಅಂಚನೆ ವರ್ಕಾಡಿ ಬಂಡೇರು ಬ್ರಹ್ಮಕಲಶ ಅಂದ್ರೆ ಮಹಿಳೆಯರ ನಾಟ್ಲಿಕ್ಕೆ ಬಂದಂಚಿತ್ನ ಸಹಕಾರ ನಿಜವಾದಿ ಹಾಕ್ಲಿಕ್ಕೆ ನಾನು ಚಿರ ಋಣಿನಿ ನಿಕ್ಲೇನ ಸಹಕಾರ ನಾನು ಯಾಪಲ ಸೋಮನಾಥ ದೇವರನ್ನ ಅನಾಥ ಎಟ್ಟೆ ಮಾಡ್ಕೊಂಡು ನಿಕ್ಲೇನ ಬಿಜೆಪಿ ಮುಖಂಡರು ಸಂತೋಷ್ ಕುಮಾರ್ ರೈ ಬೋಳಿಯಾರ್, ಹಿರಿಯ ಧಾರ್ಮಿಕ ಮುಂದಾಳು ಕೃಷ್ಣ ಶಿವಕೃಪಾ ಕುಂಜತ್ತೂರು, ಹಿರಿಯ ಧಾರ್ಮಿಕ ಸಾಮಾಜಿಕ ಮುಖಂಡರು ಶ್ರೀಮತಿ ದೇವಕಿ ಆರ್ ಉಳ್ಳಾಲ್, ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾದ ನಿಕಟಪೂರ್ವ ಅಧ್ಯಕ್ಷರು ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ, ನಿತಿನ್ ಕುಮಾರ್ ಬಂಡಿಕೋಟ್ಯ, ಒಮತುಕೆರೆ ಶ್ರೀ ರಾಜಗುಳಿಗ ಬನದ ಅಧ್ಯಕ್ಷರು ಪದ್ಮನಾಭ ಶೆಟ್ಟಿ ವರ್ಕಾಡಿ, ದಕ್ಷಿಣ ಕನ್ನಡ ಜಿಲ್ಲಾ ಪತಂಜಲಿ ಯೋಗ ಸಮಿತಿ ಅಧ್ಯಕ್ಷರು ಜಯರಾಮ್ ಚೆಮ್ಮುಗುಡ್ಡೆ, ಇಂಚಿತ್ತಿ ಪ್ರಮುಖರು ಮಲ್ಲಬೆನಿರಾದ ಲಿಸ್ಟ್ ಪಾಲ್ಪಡೆದು ಕಾರ್ಯಕ್ರಮಕ್ಕೆ ಎಡವೈಕೆರು. ಬೊಳ್ಳಿ ಪರ್ಬೋತ್ಸವದ ಸೇವಾ ಯೋಜನೆಯಾದ ರಡ್ ಅರ್ಹ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನದ ಚೆಕ್ ಬೊಕ್ಕ ವಿದ್ಯಾರ್ಥಿಗಳಿಗೆ ಶಾಲಾ ಬ್ಯಾಗ್ ಪುಸ್ತಕ ಕೊಡೆಲೆನು ಈ ಹೊರತು ವಿತರಣೆ ಮಾಡ್ತಾರೆ. ಬೊಳ್ಳಿ ಪರ್ಬೋತ್ಸವದ ಅಂಗವಾದ ಐತಾರ ಕಾಂಡೆ ಶ್ರೀ ರಕ್ತೇಶ್ವರಿ ಅಪ್ಪನ ಸಾನ್ನಿಧ್ಯಡು ಬೊಕ್ಕ ಶ್ರೀ ಸೋಮನಾಥ ದೇವಸ್ಥಾನಡು ವಿಶೇಷ ಪೂಜೆ ಪ್ರಾರ್ಥನೆ ಸಂದಾದ ಕದಂಬ ದೈನಟ್ನ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊರಿಯರು. ಶ್ರೀ ರಕ್ತೇಶ್ವರಿ ದೇವಸ್ಥಾನದ ಅಧ್ಯಕ್ಷರು ರಾಮದಾಸ್ ಸೋಮೇಶ್ವರ ಪ್ರಾರ್ಥನೆ ಪಂಡೇರು. ರಕ್ತೇಶ್ವರಿ ಬಳಗದ ಅಧ್ಯಕ್ಷರು ರವಿಶಂಕರ್ ಸೋಮೇಶ್ವರ ಸಭೆ ನೆತ್ಕೊಂಡು ಪ್ರಾಸ್ತಾವಿಕ ಪಾತ್ರ ಪಂಡೇರು. ದುಂಬುದ 24 ವರ್ಷದ ದುಂಬು ಒಂಜಿ 7 ಜವನಿಯರು ಒಟ್ಟು ಸೇರಿದು ಕಟ್ಟಿನಂಚಿನ ಒಂಜಿ ಸಂಸ್ಥೆ ರಕ್ತೇಶ್ವರಿ ಬಳಗ ಸೋಮೇಶ್ವರ ಆರ್ಥಿಕವಾದ ಮಲ್ಲ ಕಾಸ್ತಕಲು ಏರ್ಲ ಇಜ್ಜಿಂಡಲ ಇತ್ತಿನ ಕೊರತು ತನಕ ಎಲ್ಲ ಪಡೆಯುವಂಥ ಮನೋಭಾವ ಉಪನಂಚಿನ ನಮ್ಮ ಜವನಿಯರು ಮುಗುಲು ಕಟ್ಟಿನಂಚಿನ ಒಂಜಿ ಸಂಸ್ಥೆ ರಕ್ತೇಶ್ವರ ಬಳಗ ಸೋಮೇಶ್ವರ ಇನಿಕಾತ್ ಇಂಥ ದಿನಟ್ಟು 25 ವರ್ಷ ಆಂಡ ಬನ್ನಾಗ ಎಂಕ್ಲೆಗೆ ಮೇಯರ್ಮೇನೆ ಹಾಪುಂಡು ಖುಷಿಲ ಹಾಪುಂಡು ಆಂಡ 24 ವರ್ಷದಿಂದ ಒಂಜಾತ್ ಸಾಮಾಜಿಕ ಚಟುವಟಿಕೆ ಸೇವಾ ಕಾರ್ಯಗಳು ಆರ್ಥಿಕ ಸಂಕಷ್ಟ ಉಪನಗಳಿಗೆ ತನ್ನ ಕೈಡ್ದ ಆಪುನಾತ್ ಸಹಾಯ ಮಂತೊಂದು ಬರ್ತದೆ. ಇನಿ ನಮ್ಮ 25 ವರ್ಷಕ್ಕೆ ಕಾರ್ದಿತ್ತ 25 ವರ್ಷನೂ ಒಂಜಿ ಅರ್ಥಪೂರ್ಣವಾದ ಮನ್ಪೊಡು ಬಂದು ನಮ್ಮ ಮಾತ ಒಟ್ಟು ಸೇರಿದು ನಿರ್ಧಾರ ಬಂತದ್ದು ಅಪ್ಪಣ ಎಂಚ ಮನ್ಪುಣಿ ಬಂದಾಗ 25 ವರ್ಷಡು ಕಮ್ಮಿಡು ಒಂಜಿ 25 ನಾಂಡಲ ಸಮಾಜಮುಖಿ ಚಟುವಟಿಕೆ ಸಮಾಜಡು ಒಂಜಿ ಸೇವೆ ಸ್ವಾರ್ಥ ರೈತ ವಯನಾಚಿನ ಸೇವೆ ಮನ್ಪೋಡು ಆ ದೃಷ್ಟಿಡು ಒಂಜಾತ ಕಾರ್ಯಕ್ರಮ ಪಾಡೊಂದು ಅಪ್ಪಣ ಕಾರ್ಯಕ್ರಮ ಪಾಡಿನಾಗ ಐಕ್ ಒಂಜಿ ಉದಿಪಾನ ಬಡ್ಚ ಬಂದಾಗ ಖಂಡಿತವಾದ್ಲ ಐಕ್ ಒಂಜಿ ಉದ್ಘಾಟನೆ ಬಂದು ಬೋರ್ಡು ಬಂದು ಪೂರ ನಮ್ಮ ಮಾತ ಒಟ್ಟು ಮನಸ್ಸು ಮಂತದ್ದು ಆ ದಿನ ಇನಿಕ್ ಇತ್ತೆ ಕೂಡ್ದು ಬೈದಂಡು. ಪೊಸಕೂರ ನಿರ್ದೇಶಕರು ವಿದ್ಯಾಧರ್ ಶೆಟ್ಟಿ ಸಭೆ ಸುಧಾರಿಕೆ ಮಂತೇರು. ವರುಣ್ ಸೋಮೇಶ್ವರ ಸೊಲ್ಮೆ ಸಂದಾಯರು. ಸುದ್ದಿವಂಚಲಿಗೆ ಸ್ವಾಗತ. ಬಡವೇರನ ಕಣನೀರು ಒರೆಸುನ ಎಡ್ಡ ಬೇಲೆ ಮಂತನ ದೇವೇರು ಒಂಜತ್ತು ಒಂಜಿ ರೀತಿಡು ನಂಗೆ ಸಗಾಯ ಮನ್ಪುರು ಪಂಡದು ಶಾಸಕರು ಕರ್ನಾಟಕ ವಿಧಾನಸಭಾ ಅಧ್ಯಕ್ಷರು UT ಖಾದರ್ ತೆರಿಪಾದೇರು. ಉಳ್ಳಾಲ ಕೋಡಿ ಸೋಷಿಯಲ್ ಫ್ರೆಂಡ್ಸ್ ಕ್ಲಬ್ದ ವತಿರ್ದು ನಡತಿನ 1,000 ವಿದ್ಯಾರ್ಥಿಗಳಿಗೆ ಬೂಕುಪಟ್ಟುನ ಲೇಸಡ್ ಮಲ್ಲ ಬಿನ್ನೆರಾದ ಪಾಲು ಪಡೆದು ಆರು ಸೋಷಿಯಲ್ ಫ್ರೆಂಡ್ಸ್ ಕ್ಲಬ್ದ ಎಡ್ಡೆ ಬೇಲೆಗೆ ಮೆಚ್ಚುಗೆದ ಪಾತ್ರ ಪಂಡೇರು.
ಉಳ್ಳಾಲ ಕೋಡಿ ಸೋಷಿಯಲ್ ಫ್ರೆಂಡ್ಸ್ ಕ್ಲಬ್ ವತಿರ್ದು ಸಾರ ವಿದ್ಯಾರ್ಥಿಗಳಿಗೆ ಶಾಲದ ಪುಸ್ತಕ ಬೊಕ್ಕ ಬ್ಯಾಗ್ ವಿತರಣೆ ಕಾರ್ಯಕ್ರಮ ಕೋಡಿ ಗುಲಾಂ ಖಾದರ್ ಮೈದಾನಡು ಶನಿವಾರ ನಡಪಾಯಿರು. ಸಾಲ ಪುಸ್ತಕ ವಿತರಣೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾನ್ಯ ಸಭಾಧ್ಯಕ್ಷರು ಮತ್ತು ಖತೀಬರು ಮತ್ತು ಉಳ್ಳಾಲ ಇನ್ಸ್ಪೆಕ್ಟರ್ ಆದ ಬಾಲಕೃಷ್ಣ ಸರ್ ಅವರು ಸೇರಿಕೊಂಡು ಇದೀಗ ಜೋರಾದ ಕೈಚಾಪಲ ಮೂಲಕ ಈ ಒಂದು ಬುಕ್ ವಿತರಣೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದ ಸಭಾಧ್ಯಕ್ಷರಾದ UT ಖಾದರ್ ಸರ್ ಜೋರಾದ ಕೈಚಾಪಲ ಎಲ್ಲ ಮಕ್ಕಳು ನೋಡಿ ಕೊಡುವಂತ ಬುಕ್ಕಿನ ವಿಚಾರವನ್ನು ಅವರೇ ನಿಮಗೆ ಮಂಡಿಸಿದ್ದಾರೆ. ಎಲ್ಲ ಸದಸ್ಯಮಾರ್ಗು ಅಧ್ಯಕ್ಷ ಗುಂಪಿನ ഞങ്ങളെ ഷെരീഫ് ഭായ് ഇതിൽ ക്യാഷർ ആയിട്ടുള്ള ഷെരീഫ് ഭായ് അതിൽ പിന്നെ പ്രസിഡന്റ് ഷിയാബ് അഹമ്മദ് മുനീർ പിന്നെ ഞങ്ങൾ എല്ലാ പിരിസത്തു ചങ്ങായിമാർ സബ്വാണുള്ള ಕಾರ್ಯಕ್ರಮದ ಪಾಲ್ಪಡೆಯಿನ ವಿಧಾನಸಭಾಧ್ಯಕ್ಷರು ಶಾಸಕರು UT ಖಾದರ್ ಸಮಿತಿ ಸದಸ್ಯರು ಬಂಗಬತ್ತದ ಅಕ್ಲಿನ ಜೀವನ ನಡಪ ಹೊಂದಿತದ ಜನಸಾಮಾನ್ಯರನ ಕಷ್ಟಡು ಪಾಲ್ಪಡೆಡು ಪಂಪಿನ ನೆಟ್ಟಿಡು ಬೇಲೆ ಮಾತಾಡುತ್ತಿರು ಬಡವರಿನ ಕಣನೀರು ಒರೆಸಿನ ಬೇಲೆಗೂ ದೇವೇರು ಒಂಜತ್ತು ಒಂಜಿ ರೀತಿಡು ಪ್ರತಿಫಲ ಕೊರ್ಪೆರು ಪಂಡ ತೆರಿಪಾಯಿರು. ನಾನು ಶಿಯಾಬ್ ಕೋಡಿಯನ್ನು ಮತ್ತೆಲ್ಲ ಸಂಘಟನೆಗಳನ್ನು ಸಮಿತಿಯ ಸರ್ವ ಸದಸ್ಯರನ್ನು ಅಭಿನಂದಿಸ್ತೇನೆ. ಯಾಕಂತ ಹೇಳಿದ್ರೆ ಅವರೇ ಕಷ್ಟಪಟ್ಟು ದುಡಿದು ಅವರ ಜೀವನವನ್ನು ಅವರು ಸಾಗಿಸುವುದು. ನನ್ನ ನೋವು ಕಷ್ಟ ಎಷ್ಟಿದ್ರೂ ಕೂಡ ನಾವು ಜನಸಾಮಾನ್ಯ ಕಷ್ಟದಲ್ಲಿ ಭಾಗವಹಿಸುವ ಸಾಮಾಜಿಕವಾದ ಚಿಂತನೆಯಲ್ಲಿ ಬಹುಶಃ ತಮ್ಮ ಕೆಲಸವನ್ನು ಬಿಟ್ಟುಕೊಂಡು ಇದರ ಹಿಂದೆ ಬಹಳಷ್ಟು ಸುದ್ದಿ ಅಷ್ಟು ಸುಲಭ ಇಲ್ಲ. ಈಗ ನನಗೆ ಸುಲಭ ಆಗ್ತದೆ, ಭಾಳ ಕಷ್ಟ ಇದೆ ಆ ಇದರಲ್ಲಿ, ಅಷ್ಟು ಸುಲಭ ಇಲ್ಲ. ನನ್ನದು 2 ಸಲ ಬಂದಿದ್ರು, ನಾನು ಕೂಡ ನೋಡಬೇಕು ಇವನ ಕಾರ್ಯಕ್ರಮ ಹೇಗೆ ಅಂತೇಳಿ ನಾನು ಏನು ಕೂಡ ಸಹಾಯ ಮಾಡಲಿಕ್ಕೆ ಇನ್ನೂ ಕೂಡ ಅವ್ನಿಗೆ ಗೊತ್ತಿದೆ. ನಾನು ಹೇಳಿದೆ ಫಸ್ಟ್ ನೀನು ಪ್ರೋಗ್ರಾಮ್ ಮಾಡು ಮತ್ತೆ ನಾನು ನೋಡ್ತೇನೆ ಅಂತ ಮಾತಾಡ್ಕೊಂಡು ಅವ್ರಿಗೆ ಹೇಳಿದೆ. ಆದರೂ ಕೂಡ ಎಲ್ಲರ ಸಹಕಾರ ಪಡೆದುಕೊಂಡು ಅವ್ರನ್ನ ಕಾರ್ಯಕ್ರಮವನ್ನು ಇವತ್ತು ಮಾಡ್ತಿರೋದು ನಿಮಗೆ ವಿಶೇಷವಾದ ಆ ಒಂದು ಜವಾಬ್ದಾರಿ ಮತ್ತು ಅಲ್ಲಾಹ್ ತಾಲಾ ನಿಮಗೆ ದೇವರು ನಿಮಗೆ ವಿಶೇಷ ಶಕ್ತಿ ಖಂಡಿತವಾಗಿ ಕೊಡ್ತಾರೆ. ಜನಸಾಮಾನ್ಯನಿಗೆ ಬಡವರಿಗೆ ಕೆಲಸ ಮಾಡಿದನು ಒಂದಲ್ಲೊಂದು ರೀತಿಯಿಂದ ನಿಮಗೆ ಪ್ರತಿಫಲ ಸಿಕ್ಕೇ ಸಿಗ್ತಾನೆ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ನಿಮಗೆಲ್ಲ ಅಭಿನಂದನೆ ಬಯಸುವಂಥದ್ದು. ಇಲ್ಲಿ ಇತ್ತಂತ ಹೆತ್ತವರಿಗೆ ಕೂಡ ಅಷ್ಟೇ ಬಹುಶಃ ನಿಮಗೆಲ್ಲರಿಗೂ ಅಭಿನಂದಿಸಿ ಇಚ್ಛಿಸುವಂಥದ್ದು. ಉಳ್ಳಾಲ ಪೊಲೀಸ್ ಠಾಣೆದ ಆರಕ್ಷಕ ನಿರೀಕ್ಷಕರು ಬಾಲಕೃಷ್ಣ ಪಾತ್ರರೊಂದು ಆರ್ಥಿಕವಾದ ಸಂಕಷ್ಟದ ಉಪ್ಪುನ ಅಪ್ಪ ಅಮ್ಮಗ ಸಗಾಯ ಆಪ್ನ ಉದ್ದೇಶದ ಈ ಕಾರ್ಯಕ್ರಮ ಮಲ್ತದುಪ್ಪುನಿ ಶ್ಲಾಘನೀಯ. ಈ ಕಾರ್ಯಕ್ರಮಗೂ ದಿಂಜ ತೋಜಂದಿನ ಕೈಕ್ಲು ಸಹಕರಿಸಾದಂಡು ದಾನ ಮನ್ಪುನ ಕೈಕ್ಲು ನನಲಾತು ಹೆಚ್ಚಾವುಡು ಶಾರದ ಜೋಕ್ಲೆಗೂ ಪುಸ್ತಕ ಕೊರ್ಪುಣಿ ಪಂಡ ಅವು ಜ್ಞಾನನ ಕೊರ್ಪುಣಿ ಪಂಡದ ತೆರಿಪಾಯರು. ವಿಶೇಷವಾಗಿ ಗಮನ ಹರಿಸಿ ನಾನು ಏನಾದರೂ ಒಂದು ಆರ್ಥಿಕ ಸಂಕಷ್ಟದಲ್ಲಿರೋಕ್ಕೆ ಬಡವ ಅಂತ ಹೇಳೋಂಗಿಲ್ಲ ಯಾರನ್ನೂ. ಬಡವ ಅಂದರೆ ದೇವ್ರ ಮಕ್ಕಳವರು. ಆರ್ಥಿಕ ಸಂಕಷ್ಟದಲ್ಲಿರುವಂಥ ಮಕ್ಕಳಿಗೆ ತಂದೆ ತಾಯಿಗಳಿಗೆ ಇದನ್ನು ನೆರವಾಗಬೇಕು ಅಂತ ನಮ್ಮ ಸಿಯಾಬ್ ಕೋಡಿ ಆಗ್ಬೋದು, ಶರೀಫ್ ಆಗ್ಬೋದು, ಅವರ ಸಹಕಾರರು, ಅವರ ಹಿರಿಯರು, ಅವರ ಮಾರ್ಗದರ್ಶನದಲ್ಲಿ ನೀವು ಈ ಥರ ಮಾಡಿರೋವಂಥದ್ದು ನೀವು ಏನೇನು ಕಾರ್ಯಕ್ರಮ ಆಯೋಜಿಸಿದ್ರೆ ಅವರೆಲ್ಲರಿಗೂ ಕುಟುಂಬಕ್ಕೆ ಭಗವಂತ ಆಯಸ್ಸು ಅವರಿಗೆ ಕೊಡಬೇಕು. ಮತ್ತು ಈ ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡೋಕ್ಕೆ ಕಾಣದ ಕೈಗಳು ಸುಮಾರವೇ ದಾನ ಕೊಟ್ಟಿರೋವಂಥವು. ಇವತ್ತು 1,000 ಕಿಟ್ ಕೊಡೋಕ್ಕೆ ಎಷ್ಟು ಕೈಗಳು ನಿಮಗೆ ಶಕ್ತಿಯಾಗಿ ಜೋಡಿಸಿದೆ ಹೇಳಿದರು. ಮೊದಲು 2 ಜನ ಇದ್ದರು, 50 ಜನ ಆದರು, 500 ಜನ, ಅವ್ರ ಹಿಂದೆ 5 ಲಕ್ಷ ಜನ, ಇವತ್ತು 5 ಕೋಟಿ ಜನ, ಸಮಸ್ತ 16 ಕೋಟಿ ಜನ ಈ ಕೋಡಿ ಫ್ರೆಂಡ್ಸ್ ಮಾಡಿರುವಂಥ ಕೆಲಸಕ್ಕೆ ಸಮಸ್ತ ಕನ್ನಡಿಗರು ನಿಮಗೆ ಖಂಡಿತವಾಗಲೂ ಬೆಂಬಲಿಸ್ತಾರೆ. ಈ ಕಾರ್ಯಕ್ರಮ 16 ಸಮಾಜಕ್ಕೆ 16 ಒಂದು ಸಂಸ್ಥೆಗಳಿಗೆ ಮಾರ್ಗದರ್ಶನವಾಗ್ತದೆ, ಒಂದು ರೀತಿ ಬೆಳಕಾಗುತ್ತೆ. ಈ ಕಾರ್ಯಕ್ರಮದ ಒಂದು ಕಾರ್ಯಕ್ರಮದ ಏನಿದೆ ಈ ಒಂದು ಕೊಡುಗೆ ಎಲ್ಲ ರೀತಿಯೂ ಮೆಚ್ಕೊಳ್ಳುವಂಥ ಕೊಡುಗೆ ಅಂತ ನಾನಾದರೂ ಭಾವಿಸ್ತೀನಿ. ಈ ಕಾರ್ಯಕ್ರಮಕ್ಕೆ ಆಯೋಜಿಸಕ್ಕೆ 16 ಕೈಗಳು ಸಹಾಯ ಮಾಡಿದರೆ ಅಂಥ ಕೈಗಳಿಗೆ ಭಗವಂತ ಆಯಸ್ಸು ಕೊಟ್ಟು ಇನ್ನೂ ಹೆಚ್ಚು ಕೊಡುವಂಥ ಶಕ್ತಿಯನ್ನು ಕುಟುಂಬಕ್ಕೆ ಕೊಡಲಿ ಅಂತ ನಾನು ಖಂಡಿತ ದರ್ಗಾ ಮತ್ತು ಉಳ್ಳಾಳಮ್ಮ ಸೋಮನಾಥನ್ನ ನಾನು ಬೇಡ್ಕೊಳ್ತೀನಿ. ಉದಯ ಪೊರ್ತು ಕೋಡಿ ಸೋಷಿಯಲ್ ಫ್ರೆಂಡ್ಸ್ ಕ್ಲಬ್ದ ಅಧ್ಯಕ್ಷರು ಶಿಹಾಬ್ ಕೋಡಿ ಬೊಕ್ಕ ದಾನಿ ನಜೀರ್ ರೆಗ್ ಮಾನಾದಿಗೆ ಮಲ್ತೇರು. ಹಿಂಬದಿಯಲ್ಲಿ ಕುತುಗೊಳಿಸುವುದು ಸಿಯಾಬ್ ಅವರಿಗೆ ಒಂದು ಸನ್ಮಾನ. ಇದರ ರೂವಾರಿ ಉಸ್ತುವಾರಿ ಅಂದ್ರೆ ಇವತ್ತು ಅವರ ಹಿಂದೆ ಎಷ್ಟು ದಾನಿಗಳಿದೆ ಅಂತ ಹೇಳಿದ್ರೆ, ನೀನು 1 ಕೋಟಿಯ ಕೆಲಸ ಮಾಡುದಾದ್ರೆ ನಿಮ್ಮೊಂದಿಗೆ ನಾವು ಇದ್ದೇವೆ ಅಂತ ಹೇಳಿ ಸಿಯಾಬ್ ಕೋಡಿ ಅವರಿಗೆ ಮತ್ತು ಶರೀಫ್ ಕೋಡಿ ಅವರಿಗೆ ಒಂದು ಮಾಡಿದ್ದಾರೆ. ಆದ್ರಿಂದ ಸೋಷಿಯಲ್ ಫ್ರೆಂಡ್ಸ್ ಕೋಡಿಯ ಸದಸ್ಯರು ಸೇರಿಕೊಂಡು ಅವರಿಗೆ ಸನ್ಮಾನ ಮಾಡೋದವರಿಗೆ ಗೊತ್ತಿಲ್ಲ. ಜೋರಾದ ಕೈಚಾಪಲ್ ಎಲ್ಲ ಮಕ್ಕಳು ಮತ್ತು ಸಭಾಧ್ಯಕ್ಷರು HN ಬಾಲಕೃಷ್ಣ ಸರ್, ಖತೀಬರು ಮತ್ತು ಹಮೀದ್ ಕೋಡಿ, ರಶೀದ್ ಕೋಡಿ, ಅದೇ ರೀತಿ ಬದಲಿಯ ಜುಮಾ ಮಸೀದಿ ಅಧ್ಯಕ್ಷರು ಸೇರಿಕೊಂಡು ಸನ್ಮಾನ ಗದ್ದಿಗೆಯಲ್ಲಿ ಸನ್ಮಾನ ಮಾಡುತ್ತಾ ಇದ್ದಾರೆ. ಅದೇ ರೀತಿ ಮತ್ತೋರ್ವರನ್ನ ಸನ್ಮಾನ ಗದ್ದಿಗೆ ನಾವು ಬರಮಾಡಿಕೊಳ್ತಾ ಇದ್ದೇವೆ. ಮತ್ತೋರ್ವರಿಗೆ ಸನ್ಮಾನ. ನಾನು
ದೇವರ ಮನುಷ್ಯ, ನನ್ನನ್ನು ದೇವರು ಸೃಷ್ಟಿಸಿದ್ದಾನೆ. ನಾನು ನನ್ನಿಂದಾಗುವಂತಹ ಸಹಾಯವನ್ನು ನಾನು ಮಾಡ್ತೇನೆ. ನೋಡಿ, ಒಬ್ಬ ಕೋಟಿಯ ಮನುಷ್ಯ ಅಲ್ಲ, ಬರೀ 2 ಮುಸ್ಲಿಂ ಒಂದು ಆಪಲ್ ಮಾರಿಕೊಂಡು ಇವತ್ತು ಬಡ ಮಕ್ಕಳಿಗೆ ಸಹಾಯ ಮಾಡುವಂತ ವ್ಯಕ್ತಿ ನಜೀರ್ ಉಲ್ಲಾಲ್. ಇವರ ಅಂಗಡಿ ಉಲ್ಲಾಲ ಪೇಟೆಯಲ್ಲಿದೆ. ದಯವಿಟ್ಟು ಇಲ್ಲಿ ಬಂದಿರುವಂತಹ ಮಹಿಳೆಯರು ಮತ್ತು ಎಲ್ಲ ಮನುಷ್ಯರು ಸೇರಿಕೊಂಡು. ಕೋಡಿ ಬದ್ರಿಯಾ ಜುಮ್ಮಾ ಮಸೀದಿ ಅಧ್ಯಕ್ಷರು ಮೊಹಮ್ಮದ್, ಖತೀಬರು ಆದಂ ಫೈಜಿ, ಉಳ್ಳಾಲ ನಗರಸಭೆ ಸದಸ್ಯರು ರಮೀಸ್ ಅಜೀಜ್, ನಾಮನಿರ್ದೇಶಕ ಸದಸ್ಯರು ರಶೀದ್ ಕೋಡಿ, ಸೋಷಿಯಲ್ ಫ್ರೆಂಡ್ಸ್ ಕ್ಲಬ್ ಕೋಡಿದ ಅಧ್ಯಕ್ಷರು ಶಿಹಾಬ್ ಕೋಡಿ, ಗೌರವ ಅಧ್ಯಕ್ಷರು ಅಹಮದ್ ಮುನೀರ್, ಗೌರವ ಸಲಹೆಗಾರರು ಹಮೀದ್ ಎಆರ್, ಉಪಾಧ್ಯಕ್ಷರು ಸಫ್ವಾನ್ ಎಚ್ಎಂ, ಕಾರ್ಯದರ್ಶಿ ನಿಹಾಲ್, ಖಜಾಂಚಿ ಶರೀಫ್ ಕೋಡಿ, ಇಂಚಿತಿ ಪ್ರಮುಖರು ಕಾರ್ಯಕ್ರಮಗಳು ಪಾಲ್ಪಡೆದಿದ್ದರು. ಕಮೆಂಟ್ರಿ ರಿಯಾಜ್ ಸಭೆ ಸಾರಿಕೆ ಮಾಡ್ತಾರೆ. ಮೋಕೆದ ವೀಕ್ಷಕ ಬಂಧುಲೆ, ಇಡೆಗೂ ಪಸಕೊಳದ ಇನ್ನಿತ ಸುದ್ದಿಗೊಂಚಿಲು ಮುಗಿತೊಂದುಲ್ಲ. ನಿರಂತರ ಸುದ್ದಿ ವಿಶೇಷತೆಗೆ ಏಪಲತ್ತು ಒಂದು ಪ್ಲೇ ಪಸಕೊಳಲ್ 24x7.